ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಸಂವಾದ ಒಳಚರಂಡಿ ದುರಸ್ತಿ ಕಾರ್ಮಿಕರ ಪಾಡು. ವೀಕ್ಷಕರೇ, ನಮ್ಮ ಸಮಾಜ ಅಥವಾ ನಮ್ಮ ಒಂದು ನಾಗರಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕಟ್ಟಕಡೆಯ ಕಾರ್ಮಿಕರು ಯಾರು ಅಂತ ಕೇಳಿದ್ರೆ ಅದು ಈ ರೀತಿಯ ನಗರ ಪಾಲಿಕೆಗಳಲ್ಲಿ ಅಥವಾ ಪಟ್ಟಣ ಪಂಚಾಯತಿಗಳಲ್ಲಿ ಈ ಒಂದು ಒಳಚರಂಡಿ ಕಾಮಗಾರಿಯನ್ನು ಅಥವಾ ಅದರ ದುರಸ್ತಿಯನ್ನು ಅಥವಾ ಅದರ ಮೇಂಟೆನೆನ್ಸ್ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರು. ಅಂಥ ಕಾರ್ಮಿಕರ ಪಾಡು ಏನಾಗಿದೆ ಮತ್ತು ಅವರ ಇವತ್ತಿನ ಈ ದಿನದ ಬೇಡಿಕೆಗಳೇನು ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ಒಳಚರಂಡಿ ದುರಸ್ತಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರು ಈ ದಿವಸ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ನಾನು 3 ಮಂದಿ ಕಾರ್ಮಿಕರನ್ನು ಈಗ ಪರಿಚಯ ಮಾಡ್ತಾ ಇದ್ದೇನೆ. ಅವರನ್ನು ಈ ಒಂದು ಶೋಗೆ ವೆಲ್ಕಮ್ ಮಾಡೋ ಸಂದರ್ಭದಲ್ಲಿ ರಾಜೇಶ್ ಪೆರ್ನಾಜೆ ಅವರು, ನಮಸ್ಕಾರ ರಾಜೇಶ್ ಅವರೇ. ಅದೇ ರೀತಿ ಸಂತೋಷ್ ಅವರಿದ್ದಾರೆ, ಸಂತೋಷ್ ಅವರಿಗೆ ಕೂಡ ಪ್ರೀತಿಯಿಂದ ನಮಸ್ಕಾರ. ಅದೇ ರೀತಿ ರವೀಂದ್ರ ಅವರಿದ್ದಾರೆ, ರವೀಂದ್ರ ಅವರಿಗೆ ಕೂಡ ಪ್ರೀತಿಯ ನಮಸ್ಕಾರ. ವೀಕ್ಷಕರೇ, ಸಂತೋಷ್ ಪೆರ್ನಾಜೆ ಅವರು ಮಂಗಳೂರು ಮಹಾನಗರ ಪಾಲಿಕೆಯ MCC ವರ್ಕರ್ಸ್ ಯೂನಿಯನ್ ಈ ಒಂದು ಅದು ಪ್ರಮುಖವಾಗಿ ಒಳಚರಂಡಿ ದುರಸ್ತಿ ಕಾರ್ಮಿಕರ ಒಂದು ಸಂಘಟನೆ ಇದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಅದಕ್ಕೆ ಆ ಸಂಘಟನೆಗೆ ಅವರು MCC ವರ್ಕರ್ಸ್ ಯೂನಿಯನ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಆ ಸಂಘಟನೆಯ ಉಪಾಧ್ಯಕ್ಷರಾಗಿ ರಾಜೇಶ್ ಪೆರ್ನಾಜೆ ಅವರಿದ್ದಾರೆ. ಆಮೇಲೆ ಸಂತೋಷ್ ಅವರು ಆ ಒಂದು ಕಾರ್ಮಿಕ ಸಂಘಟನೆಯ ಸದಸ್ಯರು. ರವೀಂದ್ರ ಅವರು ಕೂಡ ಒಂದು ಕಾರ್ಮಿಕ ಸಂಘಟನೆ ಸದಸ್ಯರು, ಅಂದರೆ ಅಲ್ಲೇ ದುಡಿತಾ ಇರುವವರು. ಮತ್ತು ರವೀಂದ್ರ ಅವರು ದಕ್ಷಿಣ ಕನ್ನಡ ಜಿಲ್ಲಾ DSSನ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವರ ಈ ಒಂದು ಯೂನಿಯನ್ ಅದು ಇವಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಜೊತೆಗೆ ಇದು ಸಂಯೋಜನೆ ಹೊಂದಿರುವಂಥ ಯೂನಿಯನ್ ಇವ್ರದ್ದು, MCC ವರ್ಕರ್ಸ್ ಯೂನಿಯನ್. ಬಹುಶಃ ನಾಗರಿಕ ಸಮಾಜ ಬೇರೆ ಬೇರೆ ವಲಯದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು, ಬೇರೆ ಬೇರೆ ಬೇಡಿಕೆಗಳನ್ನು, ಅದು ನೌಕರ ವಿಭಾಗದ ಇರ್ಬೋದು, ಅಧಿಕಾರಿಗಳ ವರ್ಗದ ಇರ್ಬೋದು, ಅಥವಾ ಉಪನ್ಯಾಸಕರದು ಅಥವಾ ಅದಕ್ಕಿಂತ ಮೇಲ್ಮಟ್ಟದ ಸ್ತರದ ಅಧಿಕಾರಿಗಳ ವಿಚಾರವಾಗೆಲ್ಲ ತುಂಬ ನಾವು ಮಾತಾಡ್ತಾ ಇರ್ತೇವೆ. ಮತ್ತು ಅವರ ಬೇಡಿಕೆಗಳೆಲ್ಲ ಯಾವತ್ತೂ ಕೂಡ ಅದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ಯಾಕಂತ ಹೇಳಿದ್ರೆ ಅವರು ಸ್ವಾಭಾವಿಕವಾಗಿ ಅಂಥ ಒಂದು ಶಕ್ತಿಯನ್ನು ಕೂಡ ಹೊಂದಿರುವವರು ಮತ್ತು ಪ್ರಭಾವಿಗಳಾಗಿ ಕೂಡ ಇರ್ತಾರೆ ಅವರು. ಆದರೆ ಈ ಒಂದು ಅತ್ಯಂತ ತಳಸ್ತರದಲ್ಲಿ ಕೆಲಸ ಮಾಡ್ತಾ ಇರುವಂಥ ನೌಕರ ವರ್ಗ ಏನಿದೆ, ಅವರ ಬೇಡಿಕೆಗಳು ಯಾವತ್ತೂ ಕೂಡ ದೊಡ್ಡ ಸುದ್ದಿ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಅವರ ಆ ಒಂದು ಬೇಡಿಕೆಯನ್ನು ಅಥವಾ ಅವರ ಆಗ್ರಹವನ್ನು ಅದನ್ನು ತುಂಬ ಪ್ರಭಾವಿಯಾಗಿ ದೊಡ್ಡ ಮಟ್ಟದಲ್ಲಿ ಅದನ್ನು ತೋರ್ಪಡಿಸಲಿಕ್ಕೆ ಒಂದು ಕಡೆಯಿಂದ ಶಕ್ತಿಯೂ ಇರುವುದಿಲ್ಲ, ಇನ್ನೊಂದು ಕಡೆ ಅವರಿಗೆ ಅಂತ ಪ್ರಭಾವ ಕೂಡ ಇರುವುದಿಲ್ಲ. ಅತ್ಯಂತ ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾಗರಿಕ ಸಮಾಜಕ್ಕೊಂದು ಬಹುದೊಡ್ಡ ಜವಾಬ್ದಾರಿ ಮತ್ತೊಂದು ಕರ್ತವ್ಯ ಇದೆ. ಯಾಕಂತ ಹೇಳಿದ್ರೆ ಅವರು ಕೆಲಸ ಮಾಡ್ತಾ ಇರೋದು ಅವರ ಸ್ವಂತ ಮನೆಯ ಕೆಲಸ ಅಲ್ಲ, ಅದು ನಮ್ಮ ಕೆಲಸ. ನಮ್ಮ ಪಂಚಾಯತಿನ, ನಮ್ಮ ನಗರ ಪಾಲಿಕೆಯ, ನಮ್ಮ ಪಟ್ಟಣ ಪಂಚಾಯತಿನ ಕೆಲಸವನ್ನು ಮಾಡುವವರವರು. ನಾವು ಪ್ರತಿನಿತ್ಯ ಹೋಗುವಾಗ ಬಸ್ಸಿನಲ್ಲೋ ಕಾರಿನಲ್ಲೋ ನಡ್ಕೊಂಡು ಹೋಗುವಾಗ ರಸ್ತೆ ಬದಿಯಲ್ಲಿ ಈ ರೀತಿಯ ಒಳಚರಂಡಿ ದುರಸ್ತಿಯ ಕೆಲಸ ಮಾಡ್ತಿರೋ ಕಾರ್ಮಿಕರನ್ನು ನಾವು ಪ್ರತಿನಿತ್ಯವೂ ನೋಡ್ತೇವೆ. ಆದರೆ ಯಾವತ್ತೂ ಕೂಡ ಅವರ ಪಾಡು, ಅವರ ಗೋಳು, ಅವರ ಬದುಕು, ಅವರ ಸಮಸ್ಯೆ, ಅವರ ಬೇಡಿಕೆ, ಅವರ ಆಗ್ರಹ ಯಾವುದನ್ನೂ ಕೂಡ ನಾವು ಚಿಂತೆಯೇ ಮಾಡಿರುವುದಿಲ್ಲ. ಸೊ ಅಂಥ ಒಂದು ಕಟ್ಟಕಡೆಯ ಕಾರ್ಮಿಕ ವರ್ಗ ಏನಿದೆ ಅವರ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೇವೆ. ಯಾಕೆಂತ ಹೇಳಿದ್ರೆ ಬಹುಮುಖ್ಯವಾಗಿ ಇಡೀ ಕರ್ನಾಟಕ ವ್ಯಾಪಿಯಾಗಿ ಅವರಿಗೆ ಈ ಒಂದು ಕಾರ್ಮಿಕ ವರ್ಗ ಎದುರಿಸ್ತಾ ಇರುವಂಥ ಸಮಸ್ಯೆ ಒಂದೇ. ಅದರಲ್ಲಿ ಏರುಪೇರು ಇಲ್ಲ ಅಥವಾ ಬೇಡಿಕೆಗಳಲ್ಲಿ ಪ್ರತ್ಯೇಕತೆಗಳು ಇಲ್ಲ. ಇವತ್ತು ಇವರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಒಂದು ಧರಣಿಯನ್ನು ನಡೆಸಿದ್ದಾರೆ ದಿನಪೂರ್ತಿಯಾಗಿ. ಸೊ ಅವರು ಇವತ್ತು ಧರಣಿ ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ ಅವರ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅವರು ಇವತ್ತೊಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ಸ್ವಾಭಾವಿಕವಾಗಿ ವಿ4 ನ್ಯೂಸ್ ಒಂದು ಸಾಮಾಜಿಕ ಬದ್ಧತೆ ಮತ್ತು ಕಾಳಜಿಯ ಹಿನ್ನೆಲೆಯಲ್ಲಿ ಈ ಒಂದು ತಳಮಟ್ಟದ ಕಾರ್ಮಿಕರನ್ನು ಕೂಡ ಇವತ್ತು ಸ್ಟುಡಿಯೋಗೆ ಕರೆಸಿ ಕೂತ್ಕೊಂಡು ಅವರ ಬೇಡಿಕೆ ಏನಂತ ನಾವು ಇವತ್ತು ಅವರ ಜೊತೆಗೆ ಕೇಳ್ತಾ ಇದ್ದೇವೆ. ನಾನು ನಿಮ್ಮಲ್ಲಿ ವೀಕ್ಷಕರಲ್ಲಿ ಇಷ್ಟೇ ಮನವಿ ಮಾಡುವಂಥದ್ದು, ಇವರು ಹೇಳ್ತಾ ಇರುವಂಥ ಬೇಡಿಕೆ, ಇವರ ಕಷ್ಟ, ಇವರ ದುಃಖದ ಬದುಕು, ಇವರ ಸಂಕಷ್ಟ ಏನಿದೆ ಅನ್ನೋದನ್ನು ಕೇಳಿಕೊಳ್ಳಿ. ಮತ್ತು ನೀವು ನಿಮ್ಮ ಕಾರ್ಪೊರೇಟರ್ಗಳಿಗೆ ಮನವಿ ಮಾಡಿ ಇವರ ಸಂಕಷ್ಟದ ಬಗ್ಗೆ ಒಂಚೂರು ಗಮನ ಹರಿಸಬೇಕಂತ. ಮತ್ತು ನಿಮ್ಮ MLAಗಳು ಯಾರಿರ್ತಾರೆ, ನಿಮ್ಮ MP ಯಾರಿರ್ತಾರೆ, ನಿಮಗೆಲ್ಲ ನಿಮ್ಮ ಒಂದು ನೆಚ್ಚಿನ ರಾಜಕೀಯ ಪಕ್ಷ ಇದೆ ನಿಮಗೆ, ಅವೆಲ್ಲ ಮುಖಂಡರ ಜೊತೆಗೆ ಇವರ ವಿಚಾರವಾಗಿ ನೀವು ಚರ್ಚೆ ಮಾಡಿ ಕನಿಷ್ಠ ಇವರ ಬದುಕನ್ನು ಒಳ್ಳೆಯ
ಮಾಡುವ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕಾಗಿದೆ. ಮತ್ತು ಅಂದರೆ ಬಹುತೇಕ ಮಂದಿ ವೀಕ್ಷಕರು ಏನು ರಾಜಕೀಯದ ಬಗ್ಗೆ ಏನು ಹಳ್ಳಿಯಿಂದ ಹಿಡಿದು ಡೆಲ್ಲಿ ತನಕ ದಿನನಿತ್ಯ ಚರ್ಚೆ ಮಾಡ್ತಾ ಇರ್ತಾರೆ. ಆದರೆ ಚರ್ಚೆ ಮಾಡಲೇಬೇಕಾದ ಕೆಲವು ಅನಿವಾರ್ಯ ಅಗತ್ಯತೆಗಳಿರ್ತದೆ, ಅಂಥದನ್ನು ಚರ್ಚೆ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿ ಮಾಡುವುದು, ಇವರು ಹೇಳ್ತಾ ಇರುವಂಥ ಕಷ್ಟದ, ದುಃಖದ, ದುಮ್ಮಾನದ ಬದುಕೇನಿದೆ ಅದನ್ನು ನಿಮ್ಮ ರಾಜಕೀಯ ಮುಖಂಡರುಗಳ ಗಮನಕ್ಕೆ ತನ್ನಿ ಮತ್ತು ಅವರ ಏನು ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಒಂದಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇದು ರಾಜೇಶ್ ಪರ್ನಾಜ್ ಅವರೇ, ಈಗ ಇವತ್ತು ನೀವು ಏನು ಮಂಗಳೂರು ಮಹಾನಗರ ಪಾಲಿಕೆ ಎದುರು ಧರಣಿ ನಡೆಸಿದಿರಿ, ಏನು ನಿಮ್ಮ ಪ್ರಮುಖ ಬೇಡಿಕೆಗಳು ಏನಿತ್ತು? ಪ್ರಮುಖ ಬೇಡಿಕೆ ಅಂದ್ರೆ ಇಷ್ಟು ವರ್ಷದಿಂದ ನಾವು ಈಗ ತುಂಬಾ ವರ್ಷದಿಂದ ದುಡಿತಿದ್ದಾರೆ ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ, 30-35 ವರ್ಷದಿಂದ ದುಡಿತಿದ್ದಾರೆ. ಆದ್ರೆ ಇಷ್ಟವರೆಗೆ ನಮ್ಮ ಇದರಲ್ಲಿ ಯಾವುದೇ ಪರ್ಮನೆಂಟ್ ಅಂತ ಯಾರಿಗಾಗುದಿಲ್ಲ, ಇಷ್ಟವರೆಗೆ ಆಗ್ಲಿಲ್ಲ. ಎಷ್ಟೋ ವರ್ಷ ದುಡಿತಿದ್ದಾರೆ ಅವರು. ಕೆಲವರು ಏಜ್ ಅಂತ ಹೇಳಿ ಈಗ ಇದ್ ಮಾಡ್ತಿದ್ದಾರೆ, ತೆಗಿತಿದ್ದಾರೆ ಏಜ್ ಆಯ್ತು ಅಂತೆ. ಆದ್ರೆ ಅವರಿಗೆ ಇನ್ನು ಸೌಲಭ್ಯ ಸಹ ಸಿಗುತ್ತಿಲ್ಲ, ಆದ್ರೆ ಒಂದು ಸಂಬಳ ಸಹ ಹೆಚ್ಚಾಗ್ತಿಲ್ಲ. ಒಂದು ಇಷ್ಟು ವರ್ಷ ದುಡ್ದಕ್ಕೆ ಒಂದು ಅವರಿಗೊಂದು ಇಷ್ಟು ದುಡ್ದು ಬೇರೆ ಇದ್ರಾದ್ರೆ ಒಂದು ರಿಟೈರ್ಡ್ ಆಗುವಾಗ ಏನಾದ್ರು ಅವ್ರಿಗೆ ಬೆನಿಫಿಟ್ ಸಿಗ್ತದೆ. ನಮ್ಮ ಅದ್ರಲ್ಲಿ ಯಾವ್ದಿಲ್ಲ, ವರ್ಷ ದುಡಿತಾರೆ. ಅವತ್ತಿಂದ ಸೇರಿದವರಿಗೆ ಅಷ್ಟೇ ಸಂಬಳ, ಈಗ ನಿನ್ನೆ ಮೊನ್ನೆ ಬಂದವರಿಗೆ ಅಷ್ಟೇ ಸಂಬಳ. ಯಾರ ಹತ್ರ ಇದ್ ಮಾಡ್ಬೇಕು ಈಗ? ಸಂಬಳ ಎಷ್ಟೆಷ್ಟ ಕೋಟ್ ಮಾಡ್ತಾರೆ, ಟೆಂಡರ್ ಅಲ್ಲಿ ಎಷ್ಟೆಷ್ಟ ಪಾಸ್ ಆಗ್ತದೆ ಕಾರ್ಪೊರೇಷನ್ ಇಂದ ಬೇರೆ ಹೊರಗೊತ್ತಿ ಕೊಡ್ತಾರೆ, ಎಷ್ಟ ಪಾಸ್ ಆಗ್ತದೆ. ಇವರು ಕೊಡುದು ಲಾಸ್ಟ್ ಕರ್ನಾಟಕ ಸರ್ಕಾರದ ಮಿನಿಮಮ್ ವೇಜಸ್ ತೋರಿಸ್ತಾರೆ. ಅಷ್ಟು ಸಹ ಇದ್ರಲ್ಲಿ ಈಗ ರೇಷನ್ ಅದು ಗೊತ್ತುಂಟು ಎಲ್ಲ ಎಷ್ಟು ಜಾಸ್ತಿ ಆಗಿದೆ. ಹೌದು, ಎಲ್ಲ ಜೀವನಾವಶ್ಯಕ ಸೊತ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಏರಿದೆ. ಆದ್ರೆ ನಮ್ಮ ಸಂಬಳ ಮಾತ್ರ ಇಷ್ಟವರೆಗೆ ಯಾವ್ದು ಏರ್ಲಿಲ್ಲ. ಬಟ್ ನಿಮ್ಮ ಉದ್ಯೋಗ ಕೂಡ ನೀವು ಹೇಳಿದಾಗೆ ನೀವು 30 ವರ್ಷ ಕೆಲಸ ಮಾಡ್ತಾ ಇದ್ದವರು ಏನು ನಿಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಅವರ ಉದ್ಯೋಗ ಪರ್ಮನೆಂಟ್ ಆಗಿಲ್ಲ. ಓಕೆ ಓಕೆ ಓಕೆ. ಇವತ್ತು ನಿಮ್ಮ ಬೇಡಿಕೆ ಏನಾಗಿತ್ತು? ಇದು ನೀವು ಮಾತಾಡ್ಬೋದು ಅಥವಾ ಸಂತೋಷ್ ಅವರು, ರವೀಂದ್ರ ಅವರು ಕೂಡ ಹೇಳ್ಬೋದು. ಇವತ್ತಿನ ನಿಮ್ಮ ಧರಣಿಯಲ್ಲಿ ನೀವು ಮುಖ್ಯವಾಗಿ ಮಾಡಿದಂತ ಮನವಿ ಅಥವಾ ಬೇಡಿಕೆ ಏನು? ಮುಖ್ಯವಾಗಿ ಮಾಡಿದಂದ್ರೆ ವೇತನ, ಸಂಬಳ. ಇವತ್ತಿನ ಧರಣಿ ಅಂದ್ರೆ ನಾವು ಇದುವರೆಗೆ ಸುಮಾರು 30 ವರ್ಷದಿಂದ ಕೆಲಸ ನಿರ್ವಹಿಸುತ್ತಿದ್ದೇವೆ. ಆದ್ರೆ ನಮ್ದು ಸಾಧಾರಣ 2012ರ ನಂತರ ನಮ್ಗೆ PF-ESI ಫೆಸಿಲಿಟಿ ಮಾಡಿದ್ದಾರೆ. 2012 PF-ESI ಫೆಸಿಲಿಟಿ ಮಾಡಿದ ನಂತರ ಗುತ್ತಿಗೆ ಒಬ್ರು ಇಲ್ಲ, ಗುತ್ತಿಗೆ ಚೇಂಜ್ ಆಗ್ತಾ ಇತ್ತು. ಆನಂತರ ಈಗ ನಾವು ದುಡಿತಿದ್ದೇವೆ, ಶಾನ್ ಎಂಟರ್ಪ್ರೈಸಸ್ ಅಲ್ಲಿ ದುಡಿತಿದ್ದೇವೆ. ಅಂದ್ರೆ ನಮ್ಮ ಗುತ್ತಿಗೆದಾರರು ಶಾನ್ ಎಂಟರ್ಪ್ರೈಸಸ್, ಅವರ ಹತ್ರ ನಮ್ಗೆ ತಿಂಗಳಿಗೆ ಸಂಬಳ ಕೊಡ್ತಾರೆ. ಸಂಬಳದಲ್ಲಿ PF ಹಣ ಕಟ್ ಮಾಡ್ತಾರೆ. ಆದ್ರೆ ಅಲ್ಲಿ PF ಫಂಡ್ ಆಫೀಸಲ್ಲಿ ಇಷ್ಟರವರೆಗೆ ಆಗ್ಲಿಲ್ಲ. ಆದ್ರೆ 1 ವರ್ಷದಿಂದ ನಮ್ಗೆ PF ಹಣ ಆಗಲಿಲ್ಲ. ಮತ್ತೆ ನಮ್ಗೆ ಹಬ್ಬ ಹರಿದಿನಗಳಿಗೆ ರಜೆ ಇಲ್ಲ. ನಮ್ಗೆ ಅವರಿಗೆ ಬಿಲ್ ಆಗುವಾಗ, ತಿಂಗಳಿಗೆ ಬಿಲ್ ಆಗುವಾಗ ಫುಲ್ ಬಿಲ್ ಆಗತ್ತೆ. ನಮ್ಗೆ ನಾವು ಎಷ್ಟು ದುಡಿತೇವೆ ಅಷ್ಟದ್ದು ಮಾತ್ರ. ಆದಿತ್ಯವಾರದ್ದು ರಜೆ, ಅದ್ರ ನಮ್ಗೆ ಸಂಬಳ ಹಾಕಲ್ಲ ಒಂದು. ಮತ್ತೆ ನಾವು ಇದುವರೆಗೂ ಸಾಧಾರಣ 2014ರಿಂದ ಇಷ್ಟರವರೆಗೆ ಯಾರು MLA ಆಗ್ಲಿ, DC ಆಗ್ಲಿ, ಯಾರೇ ಜಿಲ್ಲಾಧಿಕಾರಿ ಆಗ್ಲಿ, ಯಾರೇ ಬಂದ್ರು ಕೂಡ ನಾವು ಪ್ರತಿ ಸಹ ಮನವಿ ಮಾಡ್ತೇವೆ. ಆ ಮನವಿಗೊಂದು ಸ್ಪಂದಿಸುವುದಿಲ್ಲ. ಇವತ್ತು ಇಷ್ಟರವರೆಗೆ ಸ್ಪಂದಿಸಿದ್ರೆ ನಾವು ಮನವಿ ಕೊಟ್ಟ ತಕ್ಷಣ ಒಂದು 4 ದಿವಸ, 1 ವಾರ ನಿಗದಿ ಕೊಡ್ತೇವೆ, ಅದರಲ್ಲಿ ನಮಗೆ ತಿಳಿಸಿ ಅಂತ. ಹಾಗಾದ್ರೆ ಅವರು ಒಂದು ಮೀಟಿಂಗ್ ಕರೆದು ನಮ್ಮ ಲೇಬರ್ ಆಗಲಿ, ನಾವು ಇದುವರೆಗೆ ಓದದ್ದು ಯೂನಿಯನ್ ಮುಖಾಂತರ, ನಮ್ಮ ಯೂನಿಯನ್ ಆಗಲಿ, ನಮ್ಮ ಮತ್ತೆ ಗುತ್ತಿಗೆದಾರರಾಗಲಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನಾಗಲಿ ಒಂದು ಕರೆದು ಮೀಟಿಂಗ್ ಮಾಡಿಲ್ಲ. ಇಷ್ಟರವರೆಗೆ ಕೌನ್ಸಿಲಿಂಗ್ ಮೀಟಿಂಗ್ ಆಗುತ್ತೆ ಮಹಾನಗರ ಪಾಲಿಕೆಯಲ್ಲಿ. ಒಂದು ಸಲ ಕೂಡ ನಮ್ಮನ್ನು ಕಾರ್ಮಿಕರನ್ನು ಇದುವರೆಗೂ ಕರೆದು ಒಂದು ಮೀಟಿಂಗ್ ಆಗಲಿ, ಕೌನ್ಸಿಲಿಂಗ್ ಆಗಲಿ ಯಾವುದೇ ಮಾಡಿಲ್ಲ. ನಿಮ್ಮ ವಿಚಾರ ಕೂಡ ಮಾತಾಡಲಿಲ್ಲ. ಜನಪ್ರತಿನಿಧಿ ಆಶ್ವಾಸನೆ ಕೊಡ್ತಾರೆ, ಹೋಗುವಾಗ ನಾವು ಹೇಳ್ತೇವೆ ನಿಮ್ಮ ಪರಿಹರಿಸ್ತೇನೆ ಅಂತ. ಅದರ ನಂತರ ಅವರಿಗೆ ಟೈಮೇ ಸಿಗುದಿಲ್ಲ. ನಮ್ಮನ್ನೊಂದು ಮೀಟಿಂಗ್ ಕರಿತೇವೆ ಅಂತ ಹೇಳ್ತಾರೆ, ನೀವು ಬನ್ನಿ ಹೇಳ್ತೇವೆ, ಹೇಳಿ ಕಳಿಸ್ತೇವೆ. ಅದ ನಂತರ ಅವ್ರು ಸಿಗುದೇ ಇಲ್ಲ, ಕೈಗೆ ಸಿಗುದಿಲ್ಲ. ಕೊರೋನಾ ಟೈಮ್ ಅಲ್ಲಿ ನಮ್ಗೆ ಎಲ್ಲ ಕಂಪಲ್ಸರಿ ಡ್ಯೂಟಿ ಮಾಡ್ಬೇಕು ಅಂತ ಹೇಳಿದ್ರು. ನಮ್ಮ ಜೀವನ ಇದೆಲ್ಲ ಬದಿಗಿಟ್ಟು ನಾವು ಡ್ಯೂಟಿ ಮಾಡಿದ್ದೇವೆ. ಆವಾಗ ನಾವು ಬೇಕು, ಆವಾಗ ಅಷ್ಟು ನರಕದಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅಷ್ಟು ಲಾಕ್ಡೌನ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡಿದ್ದೇವೆ, ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದೇವೆ. ಏನಿರ್ಲಿಲ್ಲ, ಸ್ವಂತ ವೆಹಿಕಲ್ ಇಟ್ಕೊಂಡು ಬಂದ್ಕೊಂಡು ನಾವು ಡ್ಯೂಟಿ ಅಷ್ಟು ರಿಸ್ಕ್ ತಗೊಂಡು ಕೆಲಸ ಮಾಡಿದ್ದೇವೆ. ಆವಾಗ ಕಾರ್ಪೊರೇಷನ್ ಎಲ್ಲ ಬಂದ್ರು, ಡ್ಯೂಟಿ ಮಾಡಿ ಕೆಲಸ ಮಾಡಿಸ್ತಾರೆ. ಆದ್ರೆ ಅದಕ್ಕೆ ತಕ್ಕ ಸಂಬಳ, ವೇತನ, ಅದರ ನಂತರ ಅದಾದ ನಂತರ ಸೌಲಭ್ಯಗಳು ಯಾವ್ದು ಕೊಡುದಿಲ್ಲ. ಆವಾಗ ಬರುದಿಲ್ಲ. ಅವರ ಕೆಲಸ ಆಗುವಾಗ ಬರ್ತಾರೆ, ಪ್ರತಿನಿಧಿಗಳಾಗ್ಲಿ, ಜನಪ್ರತಿನಿಧಿ ಎಲ್ಲರಿಗೂ ಕೊಟ್ಟಿದ್ದೇವೆ. ಶಾಸಕರಾಗ್ಲಿ, ಸಂಸದರಾಗ್ಲಿ, ಸಚಿವರು
ಎಲ್ಲರನ್ನು ಭೇಟಿಯಾಗಿದ್ದೇವೆ. ಇಷ್ಟವರೆಗೆ ಯಾರು ಅದನ್ನು ಬಗೆಹರಿಸುವ ಬಗ್ಗೆ ಯಾರು ಕ್ರಮ ಕೈಗೊಳ್ತಿಲ್ಲ. ಇದು ಸಂತೋಷ್ ಅವರೇ ಅದೇ ಏನು ಹೇಳ್ತಾ ಇದ್ದೀರಿ? ಅದೇ ನಾವು ಈ ಬೇಡಿಕೆಯನ್ನು ಇಂದು ಮುನ್ನದಲ್ಲ ಸರ್, ತುಂಬಾ ಸಮಯದಿಂದ ಇದೆ. ನಮ್ಗೆ ಹೋದ ತಕ್ಷಣ ಒಂದು ತಗೊಳ್ತಾರೆ, ಮತ್ತೆ ಒಂದು ಭರವಸೆ ಆಯ್ತು ಮಾಡಿ ಕೊಡ್ತೀವಿ ಅನ್ನೋ ಮಾತು ಬಿಟ್ಟರೆ ಬೇರೆ ಯಾವುದು ಆಗ್ಲಿಲ್ಲ. ಅಂದ್ರೆ ನಮ್ಗೆ ಮೂಲಭೂತ ಸೌಕರ್ಯ, ನಾವು ಈ ಒಂದು ಗಲೀಜು ಕೆಲಸ ಅಂದ್ರೆ ಈ UGD ಸೆಕ್ಷನ್ ಅಂದ್ರೆ ಡ್ರೈನೇಜ್ ಸೆಕ್ಷನ್ ಅಂತ ಗೊತ್ತುಂಟು, ಆ ಕೆಲಸ ನಾವು ಮಾಡ್ತೀವಿ. ನಮಗೆ ಬೇಕಾದ ಒಂದು ಹೆಲ್ತ್ ಚೆಕಪ್, ಒಂದು ಕನಿಷ್ಠ ನೀವೀಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದೀರಿ ಅಂದಾಜು? ಅಂದಾಜು ಒಂದು 200 ಮೇಲೆ 200 ಮೇಲೆ ಒಳಚರಂಡಿ ವಿಭಾಗದಲ್ಲಿ ಏನೆಲ್ಲ ಕೆಲಸ ಮಾಡ್ತೀರಿ ನೀವು? ಅದರಲ್ಲಿ ಪಂಪ್ ಹೌಸ್ ಉಂಟು, ವೆಟಲ್ಸ್ ಉಂಟು, ವೆಟಲ್ಸ್ ಅಲ್ಲಿ ಆಪರೇಟರ್ಸ್ ಇದ್ದಾರೆ, ಸೆಕ್ಯೂರಿಟಿ ಇದ್ದಾರೆ, ಮತ್ತೆ ಮ್ಯಾನುವಲ್ ಗಳ ಬ್ಲಾಕ್ ತೆಗೆಯುವರಿದ್ದಾರೆ, ಮ್ಯಾನುವಲ್ ಗಳಲ್ಲಿ ಮತ್ತೆ ಮಿಷನ್ ಆಪರೇಟರ್ಸ್ ಇದ್ದಾರೆ. ಎಲ್ಲ ಸೇರಿ ಒಂದು ಟೋಟಲ್ ಒಂದು 200 ಮೇಲೆ ಇದ್ದಾರೆ ಒಳಚರಂಡಿ ವಿಭಾಗದಲ್ಲಿ. ಹೇಳಿದ್ರೆ ಒಳಚರಂಡಿ ವಿಭಾಗದ ಅದು ಯಾವ ರೀತಿ ಈಗ ಅದನ್ನು ಕೆಲಸ ಮಾಡ್ತೀರಿ? ಮೆಷಿನರಿ ಫೆಸಿಲಿಟಿ ಉಂಟು ಈಗ. ಅಂದ್ರೆ ಡ್ರೈನೇಜ್ ಅಂದ್ರೆ ಜೆಟ್ ಸಕ್ಕಿಂಗ್ ಮೆಷಿನ್ ಅಂತ ಬಂದಿದೆ, ಅದರಲ್ಲಿ ಒಂದು ಮೆಷಿನ್. ಅದಕ್ಕೆ ಮೆಷಿನ್ ಅಂದ್ರೆ ಅದು ಮೆಷಿನ್ ಇರ್ಬೇಕಾದ್ರೆ 4 ಜನ ಲೇಬರ್ಸ್ ಬೇಕೇ ಬೇಕು. ಅದಕ್ಕೆ ಆಟೋಮೆಟಿಕ್ ಅದು ಕೆಲಸ ಆಗಲ್ಲ, ಅದಕ್ಕೆ ಬೇಕಾದ ಮ್ಯಾನ್ ಪವರ್ ಬೇಕೇ ಅಲ್ಲಿ. ಆ ತರ ಆಗ್ತದೆ ಅಲ್ಲಿ ನಾವು ಕೆಲಸ ಮಾಡೋದು. ಗಲೀಜು ಎಲ್ಲ ನಮ್ಮ ಮೈ ಕೈ ಆಗುವಂತದ್ದು ಅದು ಇದ್ದೇ. ಮೆಷಿನರಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು, ಬಟನ್ ಸಿಸ್ಟಮ್, ಕಂಪ್ಯೂಟರ್ ಆ ತರ ಏನು ಇಲ್ಲ. ಅದರಲ್ಲಿ ನಾವು ಕಷ್ಟ ದುಡಿಲೇಬೇಕು, ಅದರಲ್ಲಿ ಕೆಲಸ ಮಾಡ್ಬೇಕು, ಮ್ಯಾನ್ ಪವರ್ ಹಾಕ್ಬೇಕು ಅಲ್ಲಿ, ಆದಾಗ ಮಾತ್ರ ಕೆಲಸ. ಮಿಷಿನ್ ಇಲ್ಲದ ಸಂದರ್ಭದಲ್ಲಿ ಮುಂಚೆ ಅದು ಮಿಷಿನ್ ಈಗ ಕೂಡ ಈಗ ಮಿಷಿನ್ ಇಲ್ಲದ ಸಮಯದಲ್ಲಿ ಅದು ಸ್ಟಿಕ್ ತರ ಬರುತ್ತೆ, ಮಿಷಿನ್ ಹೋಗದ ಜಾಗಕ್ಕೆ ಕೆಲವು ರೋಡ್ ಅಲ್ಲಿ ಅದನ್ನು ಇಳಿಸಿ ಕ್ಲಿಯರ್ ಮಾಡ್ತೇವೆ. ಆದ್ರೆ ನಾವು ಮ್ಯಾನುವಲ್ ಆಗಿ ಮಾಡ್ತಿದ್ದೆ, ಆಳ್ಗುಂಡಿಗೆ ಇಳಿದು ಕ್ಲಿಯರ್ ಮಾಡ್ತಿದ್ದದ್ದು. ಅನಂತರ 2014 ನಂತರ ಒಂದು ಸರ್ಕಾರ ಆದೇಶ ಆಯ್ತು, ಜನರು ಇಳಿಬಾರದು ಅಂತ. ಬಟ್ ನೀವು ಹೇಳಿದಾಗೆ ಇಳಿಲಿಕ್ಕೆ ಇಲ್ಲದೆ ಇರಬಹುದು ಕಾನೂನು ಪ್ರಕಾರ, ಆದ್ರೆ ನೀವು ಹೇಳಿದಾಗೆ ಅದರ ಕೆಲಸ ಮಾಡುವುದನ್ನು ಮಾಡ್ಲೇಬೇಕು. ಅದರ ಆಗುವಂತದ್ದು ಮೈಗೆಲ್ಲ ಆಗುವಂತದ್ದು ಅದು ಹಾಗೆ ಆಗ್ತದೆ, ಏನು ಇದ್ರು ಅದು ಆಗ್ತದೆ. ಆ ತರ ಇರುವಾಗ ಸರ್ ಒಂದು ಇದರ ಕೆಲಸ ಮಾಡ್ತೀವಿ, ಎಲ್ರಿಗೂ ಗೊತ್ತುಂಟು, ಕಾರ್ಪೊರೇಷನ್ ಎಲ್ಲರಿಗೂ ಗೊತ್ತುಂಟು. ಅದೊಂದು ಕನಿಷ್ಠ ಬೇಕು 3-4 ತಿಂಗಳಿಗೊಮ್ಮೆ ಹೆಲ್ತ್ ಚೆಕ್ಅಪ್ ಮಾಡುದಂತದ್ದು ಅದು ಇಲ್ಲ. ಅದೊಂದು ನಾಗರಿಕ ಸಮಾಜದ ಕರ್ತವ್ಯ ಆಗ್ಬೇಕಿತ್ತು. ಅತ್ಯಂತ ಏನೋ ಒಂದು ಕಷ್ಟದ ಸನ್ನಿವೇಶದಲ್ಲಿ ಮತ್ತು ಆರೋಗ್ಯಕ್ಕೆ ಬಹುದೊಡ್ಡ ಅಪಾಯಕಾರಿ ಮತ್ತು ಗಂಡಾಂತರ ತರುವಂತ ಒಂದು ಸನ್ನಿವೇಶದಲ್ಲಿ ಅಥವಾ ಅಂತ ಒಂದು ಸ್ಥಳದಲ್ಲಿ ಕೆಲಸ ಮಾಡುವವರ ಬಗ್ಗೆ ಅವರ ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಳ್ಳುವುದು ಸರ್ಕಾರದ ಒಂದು ಮೂಲಭೂತ ಜವಾಬ್ದಾರಿ ಕೂಡ. ಎಷ್ಟೋ ನಮ್ಮ ಕಡೆ ಲೇಬರ್ಸ್ ಇದ್ದಾರೆ, ಅವರಿಗೆ ಸ್ಕಿನ್ ಅಲರ್ಜಿ ಈ ತರ ಸಮಸ್ಯೆ ಯಾವುದು ನಮ್ಗೆ ಲಾಸ್ಟಿಗೆ ನಾವು ಸಫಾಯಿ ಕರ್ಮಚಾರಿ ಆಯೋಗ ಬೆಂಗಳೂರು ಅಲ್ಲಿಗೆ ಹೋದು, ಅಲ್ಲಿ 3 ಸಲ ಹೋದ್ವಿ. ಅಲ್ಲಿ ನಮ್ದು ಇಂಜಿನಿಯರ್ ಎಲ್ಲ ಇದ್ರು, ಅಲ್ಲಿ ಹೋಗುವವರೆಗೆ ನಮ್ಗೆ ಏನು ಮಾಹಿತಿ ಇರ್ಲಿಲ್ಲ. ಅಲ್ಲಿ ಹೋದ ನಂತರ ನಮ್ಮ ಹತ್ರ ಕೇಳ್ತಿದ್ದಾರೆ, ನಿಮ್ಮ ಹತ್ರ ದಾಖಲೆ ಇದೆ ಅಂತ. ನೀವು ಮಂಗಳೂರು ಮಹಾನಗರ ಪಾಲಿಕೆಯ ಏನು ಒಳಚರಂಡಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ದಾಖಲೆ ಇದೆ? ದಾಖಲೆನೇ ಇಲ್ಲ. ಅಲ್ಲಿ 3 ಸಲ ಹೋದೆವು ನಾವು. ಅಲ್ಲಿ ಹೋದ್ರೆ ಒಳಚರಂಡಿ ವಿಭಾಗ ಎನ್ನುವ ವಿಭಾಗವೇ ಇಲ್ಲ ಮಂಗಳೂರಲ್ಲಿ. ಇಲ್ಲ ಮಂಗಳೂರಲ್ಲಿ ಒಳಚರಂಡಿ ವಿಭಾಗವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮಾಡ್ತಾರಂತೆ ನಿಮ್ಮ ಗುತ್ತಿಗೆದಾರ ಕೆಲಸ ಮಾಡ್ತಾರಾ ಅಲ್ವಾ? ವೀಕ್ಷಕರೇ ನೋಡಿ, ಬಾರಿ ಹತ್ತನೆಯ ಘಟನೆಗಳನ್ನು ದಿನಗಳನ್ನು ಅವ್ರು ಮಾಡ್ತಾ ಇರೋ ಸಂಕಷ್ಟವನ್ನು ಅವರು ಹೇಳ್ತಾ ಇದ್ದಾರೆ. ನಾಗರಿಕ ಸಮಾಜ ನಿಜವಾಗಿಯೂ ಏನು ಅವರ ಬದುಕು, ಅವರ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿತ್ತು, ಬಟ್ ಸ್ಪಂದನೆ ಯಾವ ರೀತಿಯೂ ಸಿಗ್ತಾ ಇಲ್ಲ ಅನ್ನೋದನ್ನು 3 ಮಂದಿ ಕೂಡ ಹೇಳ್ತಾ ಇದ್ದಾರೆ. ನಾವು ಜನಪ್ರತಿನಿಧಿಗಳಿಗೆ, ನಾಯಕರುಗಳಿಗೆ ಮನವಿ ಮೇಲೆ ಮನವಿ, ಅಧಿಕಾರಿಗಳಿಗೆ ಮನವಿ ಮೇಲೆ ಮನವಿ ಕೊಡ್ತೇವೆ, ಆದರೆ ನಮ್ಮ ಮನವಿಗೆ ಸ್ಪಂದನೆ ಇಲ್ಲ. ನಮ್ಮನ್ನು ಮೀಟಿಂಗಿಗೆ ಬೆಂಗಳೂರಿಗೆ ಕರೆದರೆ ಅಲ್ಲಿ ಕೊನೆಗೆ ಹೇಳ್ತಾರೆ, ನೀವು ಏನು ಕೆಲಸ ಮಾಡೋದಕ್ಕೆ ದಾಖಲೆ ಏನಿದೆ ಅಂತ. ನೋಡಿ, ಎಂಥ ಒಂದು ಅವ್ಯವಸ್ಥೆ ಅಥವಾ ಎಂಥ ಒಂದು ಬದುಕು ಈ ಕಾರ್ಮಿಕರದಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ವೀಕ್ಷಕರೇ, ಈ 3 ಮಂದಿ ಜೊತೆಗೆ ಕೂಡ ನಾನು ಸಂವಾದವನ್ನು ಮುಂದುವರಿಸ್ತೇನೆ. ಬಟ್ ಈಗ ಒಂದು ಸಣ್ಣ ಬ್ರೇಕ್ ನಂತರ ನಾವು ಇನ್ನೂ ಅನೇಕ ಇವರ ವಿಚಾರಗಳ ಬಗ್ಗೆ, ಅಂದರೆ ಇವರ ಬೇಡಿಕೆ ಮತ್ತು ಅವರ ಬದುಕು, ಮೂಲಭೂತವಾಗಿ ಅವರು ಬದುಕ್ತಾ ಇರುವಂಥ ಪರಿಸ್ಥಿತಿ ಮತ್ತು ಬಹುಮುಖ್ಯವಾಗಿ ಆರೋಗ್ಯದ ಆ ಪರಿಸ್ಥಿತಿಯನ್ನು ಕೂಡ ಮಾತಾಡಬೇಕಾಗಿದೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಒಳಚರಂಡಿ ದುರಸ್ತಿ ಕಾರ್ಮಿಕರ ಪಾಡು, ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ 3 ಮಂದಿ ಒಳಚರಂಡಿ ದುರಸ್ತಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿದ್ದಾರೆ. ರಾಜೇಶ್ ಪೆರ್ನಾಜೆ ಅವರು, ಮತ್ತು ಸಂತೋಷ್ ಅವರು, ಮತ್ತು ರವೀಂದ್ರ ಅವರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅವರು ಗುತ್ತಿಗೆದಾರರ ಅಂಡರಲ್ಲಿ ಕೆಲಸ ಮಾಡ್ತಾ ಇರುವವರು. ಈಗಾಗಲೇ ಅವರು
ತಮ್ಮ ಸಮಸ್ಯೆ, ಕಷ್ಟ, ಬೇಡಿಕೆ, ಆಗ್ರಹಗಳನ್ನೆಲ್ಲ ಹೇಳಿಕೊಂಡಿದ್ದಾರೆ. ಯಾವ ನಿಟ್ಟಿನಲ್ಲಿ ಕೂಡ, ಯಾವ ಸಂದರ್ಭದಲ್ಲೂ ಕೂಡ ಸರ್ಕಾರವಾಗಲಿ ಸ್ಥಳೀಯ ನಗರಾಡಳಿತವಾಗಲಿ ಸ್ಪಂದನೆ ಮಾಡ್ತಾ ಇಲ್ಲ. ಏನು ಜನಪ್ರತಿನಿಧಿಗಳು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ, ಜಿಲ್ಲಾಡಳಿತ, ನಗರಾಡಳಿತ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ಏನು ಆರಂಭದಲ್ಲೇ ಹೇಳಿದ್ದು, ವೀಕ್ಷಕರು ನೀವು, ಯಾಕಂದರೆ ಇದು ಈ 3 ಮಂದಿ ಕೂಡ ಏನು ಕೆಲಸ ಮಾಡ್ತಾ ಇರುವುದು ಅವರ ಸ್ವಂತ ಮನೆಯ ಕೆಲಸ ಅಲ್ಲ, ಅವರು ನಮ್ಮ ನಗರದ ಕೆಲಸ ಮಾಡ್ತಾ ಇರೋದು, ನಮ್ಮ ನಗರದ ಸ್ವಚ್ಛತೆಗಾಗಿ ಕೆಲಸ ಮಾಡ್ತಾ ಇರೋರು. ಅವರ ಕಷ್ಟ, ಅವರ ಬದುಕು, ಅವರ ಪಾಡಿನ ಬಗ್ಗೆ ನಿಮ್ಮ ಏನು ಜನಪ್ರತಿನಿಧಿಗಳು, ನಿಮ್ಮ ನಾಯಕರುಗಳ ಮುಂದೆ ಒಂದಷ್ಟು ಮನವರಿಕೆ ಮಾಡಿ ಅವರಿಗೆ ಕನಿಷ್ಠ ಸೌಲಭ್ಯಗಳಾದರೂ, ಅವರ ಬದುಕು, ಅವರ ಮನೆ, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ವಹಿಸಲಿಕ್ಕೆ ಹೇಳಿ ಅಂತ ನಾನು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ. ಇದು ರಾಜೇಶ್ ಅವರೇ, ಈಗ ನಾನು ಕೇಳುವಂಥದ್ದು, ಈ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು ಒಳಚರಂಡಿ ವಿಭಾಗದಲ್ಲಿ ಏನು ನೇರ ನೇಮಕಾತಿ ಅಥವಾ ಪರ್ಮನೆಂಟ್ ಎಂಪ್ಲಾಯ್ಸ್ ಅಂತಲೇ ಇಲ್ವಾ? ಪರ್ಮನೆಂಟ್ ಎಂಪ್ಲಾಯ್ಸ್ ಇಲ್ಲ ಸರ್, ಎಲ್ಲ ಹೊರಗುತ್ತಿಗೆ ಕೊಡ್ತಿದ್ದಾರೆ. ಈಗ ನೀವು ಎಲ್ಲ ಹೊರಗುತ್ತಿಗೆ ಮಹಾನಗರ ಪಾಲಿಕೆಯಿಂದ ಒಂದು ಎಸ್ಎಡ್ ನಮ್ಮ ಈಗ ವೆಟ್ವೆಲ್ಸ್ ಉಂಟು, 11 ವೆಟ್ವೆಲ್ಸ್, ಒಂದು STP ಅಂತ ಇದೆ, ಅದನ್ನು ಹೊರಗುತ್ತಿಗೆ ಕೊಟ್ಟಿದ್ದಾರೆ. ಎಸ್ಎಡ್ ಅಂತ, ಎಸ್ಎಡ್ ಸಂಸ್ಥೆ, ಅದು ಸೆಂಟ್ರಲ್ ಗವರ್ಮೆಂಟ್ ಸಂಸ್ಥೆ, ಅದು ಅದಕ್ಕೆ ಕೊಟ್ಟಿದ್ದಾರೆ. ಅವರು ಸಬ್ ಟೆಂಡರ್ ಕೊಡ್ತಿದ್ದಾರೆ. SZ ನ ಅವರು ಒಬ್ಬರು ಟೆಂಡರ್ ಅಲ್ಲಿ ಕೆಲಸವನ್ನು ತಗೊಂಡು ಅವರು ಮತ್ತೆ ಹೊರಗುತ್ತಿಗೆ ಕೊಡುದು. ನಿಮ್ಮನ್ನು ಇಷ್ಟು 200 ಮಂದಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ 134 ಮಂದಿ ವೆಟ್ವೆಲ್ಸ್ ಅಲ್ಲಿ ದುಡಿತಿದ್ದಾರೆ. ಅದರಲ್ಲಿ ಅವರು ಟೆಂಡರ್ ತಗೊಳ್ಳೋ ಸಂದರ್ಭದಲ್ಲಿ ಸಂಬಳವನ್ನು ಒಂದು ರೀತಿಯಲ್ಲಿ ನಮೂದನೆ ಮಾಡಿದ್ದಾರೆ. ಅವರು ಟೆಂಡರ್ ತಗೊಳ್ಳುವಾಗ ಇಷ್ಟು ಸಂಬಳ ಕೊಡ್ತೇವೆ, 26,000 ವರೆಗೆ ನಾವು ಸಂಬಳ ಕೊಡ್ತೇವೆ ಅಂತ ಕೋಟ್ ಮಾಡಿದ್ದಾರೆ. ಒಬ್ಬ ನೌಕರನಿಗೆ 26,000 ಕೊಡ್ತೇವೆ. ಆದ್ರೆ ಇದು SZ ಸಂಸ್ಥೆ ಮಿನಿಮಮ್ ಇವರು ಎಷ್ಟು 20,000 ಚಿಲ್ಲರ್ ಉಂಟು, ಅಷ್ಟು ಕೊಡ್ಲೇಬೇಕು ಅಂತೇಳಿ SZ ಹೇಳ್ತಿದೆ. ಯಾರಿಗೆ ಹೊರಗುತ್ತಿಗೆ ಯಾರಿಗೆ ಕೊಟ್ಟಿದೆ, ಪೂಜಾ ಕನ್ಸ್ಟ್ರಕ್ಷನ್ ಅಂತ ನಮಗೆ ಈಗ ಕೊಟ್ಟಿದೆ, ಅವರಿಗೆ 20,000 ಚಿಲ್ಲರ್ ಕೊಡ್ಬೇಕು ಅಂತ ಹೇಳಿದೆ. ಆದ್ರೆ ಪೂಜಾ ಕನ್ಸ್ಟ್ರಕ್ಷನ್ ಅವ್ರು ಏನ್ ಮಾಡುದಂದ್ರೆ ಖಾಲಿ ಕರ್ನಾಟಕ ಸರ್ಕಾರದ ಮಿನಿಮಮ್ ವೇಜಸ್ ಅಷ್ಟನ್ನು ಮಾತ್ರ ತೋರಿಸಿ ಅವ್ರು ಬಚಾವಾಗ್ತಿದ್ದಾರೆ. ಕಾನೂನು ನಾವು ಕಾನೂನು ಯಾರು ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ, ಅವರು ಸಹ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವರ ಪರವಾಗಿ ಮಾತಾಡ್ತಿದ್ದಾರೆ. ಕಾರ್ಮಿಕ ಕಾನೂನೇ ಹಾಗೆ ಉಂಟು, ಅಷ್ಟೇ ಕೊಡ್ಬೇಕು ಉಂಟು. ಇಯಲ್ದು ಇಷ್ಟವರೆಗೆ ನಾವು ಕೊಡ್ಲಿಲ್ಲ, ಇಯಲ್ ಅಂತ ರಜೆ ಇದು ಉಂಟು. ಅಂದ್ರೆ ನೀವು ಹೇಳ್ತಾ ಇರುವುದು, ಈಗ ಒಂದು ಟೆಂಡರ್ ತಗೊಳ್ಳುವ ಸಂದರ್ಭದಲ್ಲಿ ಸರ್ಕಾರದಲ್ಲಿ ನಮೂದಿಸ್ತದೆ ಇಷ್ಟು ವೇತನ ಕೊಡಬೇಕು. ಸೊ ಅಷ್ಟು ವೇತನ ಕೊಡ್ತೇವೆ ಅಂತ ಹೇಳಿಕೊಂಡು ಒಂದು ಸಂಸ್ಥೆಯವರು ಟೆಂಡರ್ ಅಲ್ಲಿ ಬಿಡ್ ಮಾಡಿ ಟೆಂಡರ್ ತಗೊಳ್ತಾರೆ. ಬಟ್ ಅವರು ಬುದ್ಧಿವಂತಿಕೆ ಮಾಡಿ ಇನ್ನೊಂದು ಸಂಸ್ಥೆಗೆ ಏನು ಸಬ್ ಆಗಿ ಕೊಡ್ತಾರೆ. ಅವರು ನಿಮಗೆ ಸಂಬಳ ಕೊಡುವ ಸಂದರ್ಭದಲ್ಲಿ ಮೂಲ ಟೆಂಡರ್ ನಲ್ಲಿ ಉಲ್ಲೇಖ ಮಾಡಿದ ಸಂಬಳವನ್ನು ಕೊಡುವುದಿಲ್ಲ. ಸೊ ನೀವು ಕೇಳಿದಾಗ ಹೋಗಿ ಹೇಳ್ತಾರೆ ಅದೆಲ್ಲ ನಡೆಯೋದಿಲ್ಲ, ಕರ್ನಾಟಕ ಸರ್ಕಾರದ ಮಿನಿಮಮ್ ವೇಜಸ್, ಕನಿಷ್ಠ ಕರ್ನಾಟಕದಲ್ಲಿ ಎಷ್ಟು ಕೊಡ್ಬೇಕಂತ ಅಷ್ಟನ್ನು ಮಾತ್ರ ಕೊಡ್ತೇವೆ ಅಂತ. ಅಂದ್ರೆ ಟೆಂಡರ್ ಅಲ್ಲಿ ಒಂದನ್ನು ನಮೂದನೆ ಮಾಡಿ ಅದಕ್ಕೆ ಒಪ್ಪಿಕೊಂಡು, ಆ ಅಗ್ರಿಮೆಂಟ್ ಗೆ ಒಪ್ಪಿಕೊಂಡು ಕೊನೆಗೆ ನಿಮಗೆ ಮಾಡುವಂತದ್ದು ಮೋಸ. ಅದಕ್ಕೋಸ್ಕರ ಇಲ್ಲಿ ಒಂದು ವಿಚಾರ, ಅವರಿಗೆ ಏನು ನಗರ ಪಾಲಿಕೆಯಿಂದ ಅವರು ಉಲ್ಲೇಖ ಮಾಡಿದಷ್ಟೇ ದುಡ್ಡು ಬರ್ತದೆ. ಅವರು ಕೋಟ ಎಷ್ಟು ಮಾಡ್ತಾರೆ, ಕೋಟ ಎಷ್ಟು ಮಾಡ್ತಾರೆ, ಟೆಂಡರ್ ಬಿಡ್ ಎಷ್ಟು ಮಾಡ್ತಾರೆ ಅಷ್ಟು ಬರ್ತದೆ. ಅದೇ ಬೇಡಿಕೆಯಿಂದ ನಾವು ಇವತ್ತು ಮುಂದಿಟ್ಟದು ಹೊರಗುತ್ತಿಗೆಯನ್ನು ರದ್ದುಪಡಿಸಬೇಕು. ಡೈರೆಕ್ಟ್ ಆಗಿ ನಮ್ಗೆ ಕಾರ್ಪೊರೇಷನ್ ಅಂಡರ್ ಅಲ್ಲೇ ತಗೊಳ್ಬೇಕು. ಕಾರ್ಪೊರೇಷನ್ ನಮ್ಮನ್ನು ದುಡಿಸಬಹುದಲ್ಲ. ಈಗ ಅವರಿಗೆ ಕಾರ್ಪೊರೇಷನ್ ಅವರಿಗೆ ಅಷ್ಟೇ ನಮ್ಗೆ ಮಿನಿಮಮ್ ವೇಜಸ್ ಕೊಡೋದಿದ್ರೆ ಅವರಿಗೆ ಅದೇ ಲಾಭ ಅಲ್ಲ. ಹಾಗಾದ್ರೆ ಅವ್ರು ಯಾಕೆ ಹೊರಗುತ್ತಿಗೆ ಕೊಡ್ತಾರೆ? ಅವ್ರು ಯಾಕೆ ಅಷ್ಟು ಅವರಿಗೆ ಟೆಂಡರ್ನವರಿಗೆ ಅಷ್ಟು ಕೊಡ್ಲಿಕ್ಕೆ ರೆಡಿ ಇದ್ದಾರಂತೆ, ನಮಗೆ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಯಾಕೆ ರೆಡಿ ಇಲ್ಲ? ಕಾರ್ಪೊರೇಷನ್ ಅಧಿಕಾರಿಗಳು ಯಾಕೆ ಇದು ಮಾಡ್ತಿಲ್ಲ? ಎಷ್ಟು ಜೆಗಳು ಬರ್ತಾರೆ, ಇದು ಮಾಡ್ತಾರೆ, ನಮಗೆ ಇಷ್ಟವರೆ ಕೆಲಸ ಮಾಡಿಸ್ತಾರೆ, ಅವರಿಗೆ ಬೇಕಾದ ಕೆಲಸ ಮಾಡಿಸ್ತಾರೆ. ಒಂದು ನಿಮಿಷ ಈ ಮಧ್ಯೆ ನಮ್ಮ ಜೊತೆಗೆ DSS ನ ಜಿಲ್ಲಾ ಸಂಚಾಲಕರಾಗಿರುವಂತಹ ಜಗದೀಶ್ ಪಾಂಡೇಶ್ವರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಇವತ್ತಿನ ಈ ಒಂದು ಧರಣಿಯ ಅಲ್ಲಿ ಕೂಡ ಅಲ್ಲಿ ನೇತೃತ್ವ ವಹಿಸಿದವರು. ಜಗದೀಶ್ ಪಾಂಡೇಶ್ವರ್ ಅವರೇ ಸರ್, ನಮಸ್ತೆ. ಈಗ ಈ ಒಳಚರಂಡಿ ದುರಸ್ತಿ ಕಾರ್ಮಿಕರು ಏನು ಇವತ್ತು ಬೇಡಿಕೆ ಇಟ್ಟು ಒಂದು ಧರಣಿ ಮಾಡಿದ್ದಾರೆ. ಇವರ ಈ ಒಂದು ಬೇಡಿಕೆ ಬಗ್ಗೆ ನೀವು ಏನ್ ಹೇಳ್ತೀರಿ? ಏನು ಮನವಿ? ಯಾಕಂದ್ರೆ ವರ್ಷದಿಂದ ಪ್ರತಿ ವರ್ಷನೂ ನಾವು ಮನವಿ ಕೊಡ್ತಾನೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ಏನ್ ಹೇಳ್ತೀರಿ ಇವರ ಬಗ್ಗೆ, ಇವರ ಬೇಡಿಕೆ ಬಗ್ಗೆ ಏನ್ ಹೇಳ್ತೀರಿ? ಈಗ ಒಳಚರಂಡಿ ವಿಭಾಗದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ 15 ವರ್ಷಗಳಿಂದ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆ ಹಿಡಿದು ಬೆಂಗಳೂರು ತನಕ ನಾವು ಮನವಿ ಕೊಟ್ಟು ಚಳವಳಿ ಮಾಡ್ತಾ ಬಂದಿದ್ದೇವೆ. ಆದ್ರೆ ಪ್ರಸ್ತುತ ರಾಜಕೀಯ ಪಕ್ಷದಲ್ಲಿರುವಂತ ರಾಜಕೀಯ ನಾಯಕರು, ಈ ಹಿಂದೆ ಕೊಡಿದ್ದಂತ ರಾಜಕೀಯ ಮುಖಂಡರು, ನಾಯಕರು, ಈ ಶಾಸಕರಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು,
ಅಥವಾ ನಗರಾಭಿವೃದ್ಧಿ ಸಚಿವರಾಗಿರ್ಬೋದು, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಒಳಚರಂಡಿ ವಿಭಾಗದ ಸಮಸ್ಯೆಗೆ ಈವರೆಗೂ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದುಡಿಯುತ್ತಿರುವ ಒಳಚರಂಡಿ ವಿಭಾಗದ ಕಾರ್ಮಿಕರನ್ನ ನೀವು ಹೊರಗುತ್ತಿಗೆಯನ್ನ ರದ್ದು ಮಾಡಿ, ಕಡಿಮೆ ವೇತನ ಕೊಟ್ಟು ಪಾಪ ಇಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸಿಕೊಂಡು ಅವ್ರಿಗೆ ದುಡಿದು ನೀವು ದೊಡ್ಡ ವಿಷಯ ಅಲ್ಲ, ದುಡಿತಾರೆ. ಆದ್ರೆ ಒಂದು ಕಡೆ ಆರೋಗ್ಯದ ಸಮಸ್ಯೆ, ಇನ್ನೊಂದೆಡೆ ಕಡಿಮೆ ವೇತನ ಕೊಡ್ತೀರಿ, ಒಂದೆಡೆ ಅವರಿಗೆ ಅಲ್ಲಿ ಫೆಸಿಲಿಟಿ ಸರಿ ಇಲ್ಲ, ಅವರಿಗೆ ವಿಶ್ರಾಂತಿ ಕೊಠಡಿ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಅನೇಕ ಸಮಸ್ಯೆ. ಇವತ್ತು PF ಆಗ್ತಾ ಇಲ್ಲ. ಒಬ್ಬ ಗುತ್ತಿಗೆ ಹೇಳ್ತಾ ನಾನು PF ಹಾಕಿದ್ದೇನೆ, ಅಲ್ಲಿ PF ಆಫೀಸ್ ಕೇಳಿದ್ರೆ PF ಇಲ್ಲ. ಸರಿ. ಈ ರೀತಿಯ ತೊಂದರೆಗೆ ನಮ್ಮ ಒಳಚರಂಡಿ ವಿಭಾಗದ ಕಾರ್ಮಿಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಾವು ಎಷ್ಟೇ ಬಾರಿ ಮನವಿ ಮಾಡಿ ಪ್ರತಿಭಟನೆ ಮಾಡಿದ್ರು ಕೂಡ ಈ ಕಾರ್ಮಿಕರ ಬಗ್ಗೆ ಮೃದು ಧೋರಣೆ ತೋರ್ತಾ ಇಲ್ಲ ಅಧಿಕಾರಿಗಳಾಗ್ಲಿ ರಾಜಕೀಯ ನಾಯಕರಾಗ್ಲಿ. ಹಾಗಾಗಿ ಇವತ್ತು ನಾವು ಮಂಗಳೂರು ಮಹಾನಗರ ಪಾಲಿಕೆ ಎದುರು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ಅವರಿಗೆ ಈಗ ನಾವು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈಗಾಗಲೇ ನಾವು ಒಂದು ಮನವಿಯನ್ನ ಕೊಟ್ಟು ನಾವು ಹೇಳಿದ್ದೇವೆ, ಮುಂದಿನ 7 ದಿನದ ಒಳಗಾಗಿ ನೀವು ನಮ್ಮ ಮನವಿಗೆ ಸ್ಪಂದನೆ ಕೊಡದಿದ್ರೆ ನಾವು ನಿರಂತರವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಎದುರು ಕಚೇರಿ ಎದುರು ಧರಣಿ ಮಾಡುವ ಅನಿವಾರ್ಯತೆ ಇದೆ ಅನ್ನತಕ್ಕಂಥ ಮಾತನ್ನು ಇವತ್ತು ನಾವು ಅವರಿಗೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಜಗದೀಶ್ ಅವರೇ, ಈಗ ನೀವು 7 ದಿವಸ ನಿರಂತರವಾಗಿ ಪ್ರತಿಭಟನೆ ಮಾಡಿದರೆ ಒಳಚರಂಡಿಯ ಕೆಲಸ ದುರಸ್ತಿ ನಿರ್ವಹಣೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗುದಿಲ್ವಾ? ಆಗುತ್ತೆ, ಆದ್ರೆ ಅಧಿಕಾರಿಗಳು ಸ್ಪಂದನೆ ಕೊಡ್ಬೇಕಲ್ವಾ? ಯಾಕೆ ನಾವು ಪ್ರತಿಭಟನೆ ಮಾಡ್ತೇವೆ? ಅವರ ಸಮಸ್ಯೆಗೆ ಪ್ರತಿಭಟನೆ ಮಾಡ್ತೇವೆ. ಅದೇ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಾವು ಪ್ರತಿಭಟನೆ ಮಾಡ್ಬೇಕಾಗಿಲ್ಲ, ಚಳವಳಿ ಮಾಡ್ಬೇಕಾಗಿಲ್ಲ. ಈಗ ಇನ್ನೊಂದು ಕೊನೆಯದಾಗಿ, ಈಗ ನೀವು ಹೇಳಿದಂತ ಈ ಸಮಸ್ಯೆಗಳು ಈಗ ರಾಜ್ಯದ ಇತರ ಭಾಗಗಳಲ್ಲಿ, ಇತರ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯತಿಗಳಲ್ಲಿ ಕೂಡ ಇದೇ ಸಮಸ್ಯೆ ಇದೆಯಾ ಅಥವಾ ಅಲ್ಲಿ ನೇರ ನೇಮಕಾತಿ ಇದೆಯಾ? ಯಾವ ರೀತಿ? ಸರ್, ವಾಯ್ಸ್ ಬ್ರೇಕ್ ಆಗ್ತದೆ. ಅದೇ ನಾನು ಕೇಳುವಂತದ್ದು, ರಾಜ್ಯದ ಇತರ ಭಾಗಗಳಲ್ಲಿ ಈ ಒಳಚರಂಡಿ ನೌಕರರ ಏನು ದುರಸ್ತಿ ನೌಕರರ ಪಾಡು ಕಷ್ಟ ಇದೇ ರೀತಿ ಇದೆಯಾ ಅಥವಾ ಅಲ್ಲೇನಾದ್ರೂ ಅವರಿಗೆ ನೇರ ನೇಮಕಾತಿ ಸಿಕ್ಕಿದೆಯಾ? ಇಲ್ಲ ಸರ್, ಇಲ್ಲ ನೇರ ನೇಮಕಾತಿ ಮಾಡ್ತಾ ಇಲ್ಲ. ನಾವು ಅದನ್ನ ಹೇಳ್ತಿರೋದು, ನೀವು ಹೊರಗುತ್ತಿಗೆಯನ್ನ ರದ್ದು ಮಾಡಿ, ಹೊರಗುತ್ತಿಗೆಯನ್ನ ರದ್ದು ಮಾಡಿ ನಗರ ಪಾಲಿಕೆಯಲ್ಲಿ ಅವರಿಗೆ ದಿನಕೂಲಿ ನೌಕರನ್ನೇ ಕೊಟ್ಟು ನಂತರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಅವರಿಗೆ. ಅವರ ಅದಕ್ಕೊಂದು ಜೀವನ ಇದಾಗ್ಲಿ, ಬೆಳಕಾಗ್ಲಿ. ಯಾಕೆ ಸುಮ್ನೆ ಅವರನ್ನು ಸತಾಯಿಸ್ತಾ ಇದ್ದೀರಿ? ಪಾಪ ಅವರು ರಸ್ತೆಯಲ್ಲಿ ಈಗ ಚರಂಡಿ ಇದು ಏನಾದ್ರೂ ಒಂದು ಲೀಕ್ ಆಗಿ ಹೋಗ್ತಾ ಇದ್ರೆ ಆ ಯಾರೋ ಒಂದು ಕಾರಲ್ಲಿ ಹೋಗೋನೋ ಬೈಕಲ್ಲಿ ಹೋಗೋನೋ ಅಥವಾ ಬಸ್ ಲಾರಿಯನ್ನು ಹೋಗೋನೋ ಹೊಡ್ಕೊಂಡು ಹೋದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಯಾರು ಜವಾಬ್ದಾರಿ? ಭದ್ರತೆ ಇಲ್ಲ. ಒಂದು ಕಡೆ ಲಾಕ್ಡೌನ್ ಸಮಯದಲ್ಲಿ ಅಷ್ಟು ಕೆಲಸ ಮಾಡಿದ್ದಾರೆ. ಪಾಪ ಅವರು ಲಾಕ್ಡೌನ್ ಸಮಯದಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು ಕಡೆ ನೋಡಿ, ನಿಮ್ಗೆ ಗೊತ್ತಿರ್ಬೋದು ಮಾಧ್ಯಮದ ಸ್ನೇಹಿತರಿಗೆ, ಬಸ್ ಇಲ್ಲ, ವೆಹಿಕಲ್ ಇಲ್ಲ, ಆದ್ರೂ ಕೂಡ ಪಾಪ ಕಷ್ಟಪಟ್ಟು ಬಂದು ಪೊಲೀಸರ ಹಿಂಸೆಯಿಂದ ತಪ್ಪಿಸಿ ಅದನ್ನೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆದ್ರೂ ಕೂಡ ಸಂಬಳ ವೇತನ ಕೊಡ್ಲಿಕ್ಕೆ ಇವ್ರು ನಿರಾಕರಣೆ ಮಾಡ್ತಾ ಇದ್ದಾರೆ. ನಾವು ಕೇಳುದು, ಇವ್ರು ಗುತ್ತಿಗೆ ಕೊಡ್ಬೇಕು, ಗುತ್ತಿಗೆ ಯಾಕೆ ತಿನ್ಬೇಕು ಈ ಸಂಬಳವನ್ನ? ಅವ್ರದ್ದು ಹೌದು, ಅವರು ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ. ಅವರು ಟೆಂಡರ್ ನಲ್ಲಿ ಏನು ಟೆಂಡರ್ ವಹಿಸಿಕೊಂಡವರು ಅದನ್ನು ಸಬ್ ಟೆಂಡರ್ ಕೊಟ್ಟಿರ್ತಾರೆ, ಮತ್ತೆ ಟೆಂಡರ್ ನಲ್ಲಿ ವಹಿಸಿರದಂತ ಮೊತ್ತದ ಪ್ರಕಾರ ಸಂಬಳನು ಕೊಡ್ತಾ ಇಲ್ಲ ಅಂತ. ಹೌದು, ಖಂಡಿತ. ಈಗ ನಗರ ಪಾಲಿಕೆ ಒಬ್ಬರಿಗೆ ಟೆಂಡರ್ ಕೊಡುತ್ತೆ, ಅವರು ಸಬ್ ಟೆಂಡರ್ ಕೊಡ್ತಾರೆ. ಯಾಕೆ ಕೊಡ್ಬೇಕು ಸಬ್ ಟೆಂಡರ್? ನೋಡಿ, ಅದ್ರಲ್ಲಿ ಎಷ್ಟು ಲಾಭಾಂಶ ಪಡಿತಾರೆ. ಯಾಕೆ ಕೊಡ್ಬೇಕು ಟೆಂಡರ್? ಟೆಂಡರ್ ಕೊಟ್ಟಂತ್ರ ಅವು ಇನ್ನೊಬ್ಬರಿಗೆ ಯಾಕೆ ಕೊಡ್ಬೇಕು ಸಬ್ ಟೆಂಡರ್? ಆದ್ರಿಂದ ಕಾರ್ಮಿಕರಿಗೆ ಅನ್ಯಾಯ ಆಗ್ತದಲ್ವಾ? ಅದನ್ನೇ ಕಾರ್ಮಿಕರಿಗೆ ನೇರವಾಗಿ ನಾನು ಮಂಗಳೂರು ಮಹಾನಗರ ಪಾಲಿಕೆ ಅವರೇ ಒಂದು ಅಧೀನಕ್ಕೆ ಹೌದು. ಎಸ್ ಥ್ಯಾಂಕ್ ಯು ಜಗದೀಶ್ ಪಾಂಡೇಶ್ವರ್ ಅವರೇ, ನೀವು ಈ ಒಂದು ಅಭಿಪ್ರಾಯಕ್ಕಾಗಿ. ಅದೇ ಇದು ರಾಜೇಶ್ ಅವರೇ, ಅದೇ ನೀವು ಹೇಳಿದ ಮಾತನ್ನೇ ಅವರು ಮತ್ತೆ ರಿಪೀಟ್ ಮಾಡಿದ್ರು. ನಿಮ್ಮ ಏನು ಬೇಡಿಕೆ ಇದೆ, ನ್ಯಾಯವಾದ ಬೇಡಿಕೆ, ಬಹುಶಃ ಅದನ್ನು ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಸ್ಪಂದನೆ ಮಾಡಬೇಕಾಗಿತ್ತು ಅಂತ. ಇದು ನಾನು ಇದು ಸಂತೋಷ್ ಮತ್ತು ರವೀಂದ್ರ ಅವ್ರ ಹತ್ರ ಇನ್ನು ಕೇಳುವಂತದ್ದು. ಮತ್ತೊಂದು ನಮ್ಗೆ ಗೊತ್ತಾಗ್ತಿಲ್ಲ ಏನಂದ್ರೆ, ಮಹಾನಗರ ಪಾಲಿಕೆಯಲ್ಲಿ ನಮ್ದು ದಾಖಲೆ ಇಲ್ಲ, ಯಾವುದೇ ರುಜು ಇಲ್ಲ, ಏನಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾವಾಗ ಹೇಳಿದ್ದಾರೆ ಇದು? ಅದೇ ತುಂಬಾ ಸಲ ಹೇಳಿದ್ದಾರೆ. ಅಲ್ಲಿ ಮಾನ್ಯ ಆಯುಕ್ತ, ಈಗ ಇರುವ ಆಯುಕ್ತರದ ಅದರ ಮುಂಚಿನ ಆಯುಕ್ತ ನಜೀರ್ ಅವರು ಬಂದು ಹೇಳಿದ್ರು, ಮಹಾನಗರ ಪಾಲಿಕೆಯಲ್ಲಿ ಇವರದ್ದು ದಿನಗೂಲಿ ಅಂತ ಏನ್ ಮಾಡ್ತಿದ್ದಾರೆ ಅದ್ರ ಯಾವುದೇ ದಾಖಲೆ ಇಲ್ಲ ಅಂತ. ಅದಕ್ಕೆ ಅವರು ಸಫಾಯಿ ಕರ್ಮಚಾರಿ ಲಾಸ್ಟ್ ತೀರ್ಮಾನ ಆಯ್ತು, ಹಾಗಾದ್ರೆ ಇವರನ್ನು ಎಂತ ಮಾಡುದು ಅಂತ.
ಯಾವ್ದಾದ್ರು ಇವರನ್ನು ಪೌರ ಕಾರ್ಮಿಕರ ಇದಕ್ಕೆ ಹೇಗೆ ಸೇರಿಸುವುದು ನಮ್ಮ ಹತ್ರ ಕೇಳಿದ್ರು, ನಿಮ್ಗೆ ಇದಕ್ಕಿಂತ ಮುಂಚೆ ಈ UGD ಅಲ್ಲಿ ದುಡಿದ ಯಾರಾದ್ರೂ ಇದ್ದಾರಾ ಅಂತ. ಅದಕ್ಕೆ ನಾವು ಹೇಳಿದ್ರೆ ಇಬ್ರು ಮೂವರು ಇದ್ದಾರೆ, ಮತ್ತೆಲ್ಲ ತೀರೋಗಿದ್ದಾರೆ. ಅದಕ್ಕೆ ಅವರು ಹೇಳಿದ್ರು, ಹಾಗಾದ್ರೆ ಆಯುಕ್ತರಿಗೆ ಅವರೊಂದು ಲಿಖಿತ ದಾಖಲೆ, ಅಂದ್ರೆ ಮೊದಲು ಈಗ ಅವರು ಪರ್ಮನೆಂಟ್ ಸ್ಟಾಪ್, ನಾವು ಗುತ್ತಿಗೆಯಲ್ಲಿ ದುಡಿಯೋ ಅವರಂದ್ರೆ ನಮ್ಮೊಟ್ಟಿಗೆ ಇದ್ರು, ನಮ್ಗೆ ಪರ್ಮನೆಂಟ್ ಆಗುವಾಗ ಅವರನ್ನು ಗುತ್ತಿಗೆ ಅವರಿಗೆ ವರ್ಗಾಯಿಸಿದ್ರು ಅಂತ ಒಂದು ನಮ್ಗೆ ಲಿಖಿತ ದಾಖಲೆ ಬರೆದು ಕಳಿಸಿ ಅಂತ. ಆದ್ರೆ ಇಲ್ಲಿ ನಮ್ಗೆ ಇಲ್ಲಿ ಮಂಗಳೂರಿಗೆ ಬಂದ ನಂತರ ಆಗ್ತಾರೆ ಅದರ ಬಗ್ಗೆ ಇದು ಕ್ರಮ ತಗೊಳ್ಳಿಲ್ಲ. ಮತ್ತೊಂದು ನಮ್ಗೆ ಇದಾಗುದಿಲ್ಲ, ಯಾಕಂದ್ರೆ ಇದ್ರವರೆಗೆ ನಮಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ಇದು ಮಹಾನಗರ ಪಾಲಿಕೆಯಲ್ಲಿ ಯಾವ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ನೀವು ಒಳಚರಂಡಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಆದ್ರೆ ನೀವು ಕೆಲಸ ಮಾಡ್ತಾ ಇರೋದಕ್ಕೆ ಬೀದಿಯಲ್ಲಿ ಹೋಗೋರು ಇಷ್ಟು ಜನ, 1000 ಜನ ನೋಡ್ತಾರಲ್ಲ, ನೀವೇನ ಕೆಲಸ ಮಾಡೋದು? ಬೇರೆ ಯಾರಾದ್ರೂ ಕೆಲಸ ಮಾಡ್ತಾರಾ? ಇಲ್ಲ, ನೋಡ್ತಾರೆ. ಮತ್ತೊಂದು ಪ್ರಶ್ನೆ, ಈಗ UGD ಅಂತ ಸೆಕ್ಷನ್ ಇದೆ, ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಇದ್ದಾರೆ, ಎ ಆಗ್ಲಿ ಜೆ ಅವರೆಲ್ಲ ಇದ್ದಾರೆ. ಅದರ ಫಂಡ್ ಆಗ್ತಾ ಉಂಟು, ಅದಕ್ಕೆ ಒಂದು ಡ್ರೈನೇಜ್ UGD ಅಂತ ಒಂದು ಫಂಡ್ ಇದೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಅಷ್ಟೆಲ್ಲ ಇರುವಾಗ ಪ್ರತಿದಿನ ಈ UGD ಕೆಲಸ ಆಗ್ತಾ ಉಂಟು. ಅಂದ್ರೆ ಕರ್ಮಚಾರಿ ನಮ್ದು ಕ್ಲೀನಿಂಗ್ ಅದು ಬ್ಲಾಕ್ ತೆಗೆಯುವುದು ಎಲ್ಲ ಕೆಲಸ ಅಷ್ಟೆಲ್ಲ ಆಗ್ತಿದ್ರೆ ಲೇಬರ್ ಇಲ್ಲ ಅಂದ್ರೆ ಹೇಗೆ? ತನ್ನಷ್ಟಕ್ಕೆ ಆಗತ್ತಾ? ಅದೆಲ್ಲ ಇರುವಾಗ ಸಂಜೆ ಆಗುವಾಗ ಅಷ್ಟೆಲ್ಲ ದಾಖಲೆ ಇರುವಾಗ ನಮ್ದು ದಾಖಲೆ ಯಾಕೆ ಇಲ್ಲ? ನೀವು ಕೆಲಸ ಮಾಡ್ತಾ ಇರುವುದಕ್ಕೇನೆ ನಗರ ಪಾಲಿಕೆಯಲ್ಲಿ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಕಂಪ್ಲೇಂಟ್ಸ್ ಎಲ್ಲ ಬರುದು ಇದೆ ನಗರ ಪಾಲಿಕೆಗೆ ಡೈರೆಕ್ಟ್ ಆಗಿ ಫೋನ್ ಮಹಾನಗರ ಪಾಲಿಕೆಗೆ ಅಲ್ಲಿಗೆ ಬರೋದು. ಆ ಕಂಪ್ಲೇಂಟ್ ಎಲ್ಲ ಹಾಗೆ ಕ್ಲಿಯರೆನ್ಸ್ ಆಗ್ತಾ ಉಂಟು. ಅದು ಹೇಗೆ ಆಗ್ತದೆ ಮತ್ತೆ? ನಾವು ಇಲ್ಲ ಅಂದ್ರೆ ಅದು ಹೇಗೆ ಆಗ್ತದೆ ಕ್ಲಿಯರೆನ್ಸ್? ದಾರಿಯಲ್ಲಿ ಹೋಗುವವನು ಬೆಳಿಗ್ಗೆ ವಾಕಿಂಗ್ ಹೋಗುವವನು ಫೋನ್ ಮಾಡ್ತಾನೆ, ಇದು ಬ್ಲಾಕ್ ಆಗಿದೆ, ಇದು ಡ್ರೈನೇಜ್ ಹೋಗ್ತಾ ಉಂಟು ಅಂತ ರಸ್ತೆಯಲ್ಲಿ. ನಾವು ಇದರಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ದುಡಿತೇವೆ. ಈಗಿನ ಮೇಯರ್ ಏನ್ ಹೇಳ್ತಾರೆ ನಿಮ್ ಬಗ್ಗೆ? ಮೇಯರ್ ಅವರು ಎಂತ ಹೇಳ್ತಾರೆ? ಮೇಯರ್ಗೆ ಸಹ ಮನವಿ ಕೊಟ್ಟಿದ್ದೇವೆ, ಎಷ್ಟೊತ್ತಾಗ್ತದೆ ಅವತ್ತು ಸಹ ಮನವಿ ಕೊಟ್ಟಿದ್ದೇವೆ. ಆದ್ರೆ ಅವರು ಸಹ ಯಾವುದೇ ಕ್ರಮ ಕೈಗೊಳ್ಳುವುದು ಯಾವ್ದು ಕಾಣುದಿಲ್ಲ ಇಷ್ಟವರೆಗೆ. ಮೇಯರ್ ಆಗ್ಲಿ ಕಮಿಷನರ್ ಆಗ್ಲಿ, ಹೊಸದಾಗಿ ಕಮಿಷನರ್ ಬಂದಿದ್ದಾರೆ, ಅವ್ರ ಹತ್ರ ಈಗ 2-3 ಸರ್ತಿ ಹೋದ್ವಿ ನಾವು. ಪೂಜಾ ಕನ್ಸ್ಟ್ರಕ್ಷನ್ ವತಿಯಿಂದ ನಾವು ಅಲ್ಲಿ SCD ಅಲ್ಲಿ ಅವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ 2 ದಿವಸ. ಆವಾಗ ಬಂದ್ರು, ಯಾವಾಗ ನಾವು 1 ತಿಂಗಳಾಯ್ತು, ಆಗಸ್ಟ್ ಅಲ್ಲಿ ನಾವು ಹೋಗಿ SCD ಅಲ್ಲಿ ಮನವಿ ಕೊಟ್ಟಿದ್ದೇವೆ, ನಮಗೆ ಇಂತ ಸೌಲಭ್ಯ ಉಂಟು, ನಮಗೆ ಸಿಗ್ಬೇಕು ಅಂತ. 1 ತಿಂಗಳು ನಮಗೆ ಅಲ್ಲಿಂದ ರಿಪ್ಲೈ ಬರ್ಲಿಲ್ಲ. 1 ತಿಂಗಳು ಬಿಟ್ಟು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅಲ್ಲಿಗೆ 2 ದಿವಸ ಪ್ರತಿಭಟನೆ ಆದ ನಂತರ ಕಮಿಷನರ್ ಬಂದ್ರು, ನನ್ಗೆ ಮನವಿ ಕೊಡು ಅಂತ ಹೇಳಿದ್ರು. ಮರುದಿವಸ ಹೋಗಿ ನಾವು ಮನವಿ ಕೊಟ್ಟಿದ್ದೇವೆ, ಆದ್ರೆ ಅದಕ್ಕೆ ಸ್ಪಂದನೆ ಕೊಡ್ಲಿಲ್ಲ. ಅಲ್ಲಿಗೆ ಅವರು ಕಾರ್ಮಿಕ ಇಲಾಖೆ ಅಧಿಕಾರಿಯನ್ನು ಕಳಿಸಿದ್ರು. ಅಲ್ಲಿ ನಮಗೆ ಹೇಳುದು ಕಾರ್ಮಿಕ ಕಾನೂನಲ್ಲೇ ಆತರ ಇಲ್ಲ ಅಂತ. ಇದರಲ್ಲಿ ನೇರವಾಗಿ ಕಾರ್ಮಿಕ ಇಲಾಖೆಯವರು ಸಹ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅವರು ಬಂದು ನಮ್ಮ ಮೇಲೆ ಒತ್ತಡ ಹಾಕ್ತಿದ್ದಾರೆ. ನಮ್ಮ ಸ್ಯಾಲರಿ ಉಂಟು, ವೇಜಸ್ ಬುಕ್ ಉಂಟು, ಅದಕ್ಕೆ ಸೈನ್ ಹಾಕಿಂತ ಅದ್ರಲ್ಲಿ ಎಷ್ಟ ಮಾಡಿ ಅವರು ಜಾಸ್ತಿ ದಾಖಲೆ ಮಾಡಿ ಕಳಿಸಿದ್ದಾರೆ. ಕಾರ್ಪೊರೇಷನ್ ಆಗ್ಲಿ SCD ಕಳಿಸಿದ್ದಾರೆ. ಆದ್ರೆ ನಮಗೆ ಕೊಡುದು ಅಷ್ಟು ಕೊಡುದಿಲ್ಲ. ಆದ್ರೆ ನಮಗೆ ಒತ್ತಡ ಬರುವಾಗ ಸಹಿ ಹಾಕಿ ಅದಕ್ಕೆ ಅಂತ ಇದು ಮಾಡಿ ಇಷ್ಟವರೆಗೆ ಫೇಕ್ ಸೈನ್ ಸಹ ಮಾಡ್ತಿದ್ದಾರೆ. ಇಲಾಖೆಯವರು ಕೂಡ ನಿಮ್ಮ ಪರವಾಗಿ ವಾದ ಮಾಡುವುದಿಲ್ಲ ಅಂತ ಮಾಡುದಿಲ್ಲ, ಅವರ ಅಧಿಕಾರಿಗಳ ಪರವಾಗಿ ಹಾಗೂ ಯಾರು ಟೆಂಡರ್ ತಗೊಳ್ತಾರೆ. ಸಮಾಜದ ಅತ್ಯಂತ ಕಡೆಯ ಕಾರ್ಮಿಕ ವರ್ಗವನ್ನು ಕೂಡ ಅವರ ಬಗ್ಗೆ ಒಂದು ಕನಿಷ್ಠ ಕಾಳಜಿ ತೋರಿಸುವಂತ ಒಂದು ಪ್ರಜ್ಞಾವಂತಿಕೆ ಕೂಡ ನಮ್ಮ ಕಾರ್ಮಿಕ ಇಲಾಖೆಗೆ. ಅದೇ ನಮಗೆ ಬೇಸರ. ಕಾರ್ಮಿಕ ಇಲಾಖೆ ನಮ್ಮ ಪರವಾಗಿ ಕೆಲಸ ಮಾಡೋದು ಹೊರತು ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಿದೆ. ಅವರ ಕೈ ಕಡೆ ಕೆಲಸ ಮಾಡ್ತಿದ್ದಾಗ ಮಾಡ್ತಿದ್ದಾರೆ. ಹೌದು, ನಿಮ್ಮ ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ವಾದ ಮಾಡ್ತಿದ್ದಾರೆ. ಈಗ UGD ಸೆಕ್ಷನ್ ಅಲ್ಲಿ 205 ಮಂದಿ ಇದ್ದೇವೆ, ಆದ್ರೆ ಒಂದೇ ಸಂಸ್ಥೆಯಲ್ಲಿ ಇಲ್ಲ. ಅಂದ್ರೆ ನಮ್ದು ಬೇರೆ ಬೇರೆ ಟೆಂಡರ್ ಇದು ಡಿವೈಡ್ ಮಾಡಿದ್ದಾರೆ, ಇಷ್ಟಿಷ್ಟು ಒಂದೊಂದು ಕಡೆ ಇಷ್ಟಿಷ್ಟು ಲೇಬರ್ ಒಂದು ಬೇರೆ ಟೆಂಡರ್ ಕೊಡ್ತಾರೆ ಮಾಡಿದ್ದಾರೆ. ಸಫಾಯಿ ಕರ್ಮಚಾರಿಗಳನ್ನು ಬೇರೆ ಕೊಡ್ತಿದ್ದಾರೆ, ಟೆಂಡರ್ ಕೊಡ್ತಿದ್ದಾರೆ. ಆದ್ರೆ ಈಗ ನಮ್ಗೂ ಈ ಶಾನ್ ಎಂಟರ್ಪ್ರೈಸಸ್ ಅಲ್ಲಿ 19 ಮಂದಿ ಲೇಬರ್. ಮತ್ತೆ ಪಾಂಡೇಶ್ವರ ಅಂದ್ರೆ ಶಾನ್ ಎಂಟರ್ಪ್ರೈಸಸ್ ಬರುತ್ತೆ ಕುದ್ರೋಳಿಗೆ, ಅದರಲ್ಲಿ 19 ಜನ.
ಶ್ರೀ ಸಾಯಿಯಲ್ಲಿ ಪಾಂಡೇಶ್ವರದಲ್ಲಿ 30 ಜನ. ಮತ್ತೊಂದು ಗ್ರೀನ್ ಅಂತ ಇದೆ, ಅಂದ್ರೆ ಶ್ರೀ ಸಾಯಿ ಪಾಂಡೇಶ್ವರ ಸೆಕ್ಷನ್ ಬರುತ್ತೆ, ಅಲ್ಲಿ 30 ಮಂದಿ ಲೇಬರ್. ಮತ್ತೆ ಇನ್ನೊಂದು ಗ್ರೀನ್ ಸಂಸ್ಥೆ, ಅದರಲ್ಲಿ ಪಚ್ಚನಾಡಿ, ಕೊಂಗೂರು ಮಠ, ಮಂಜಲ್ಪಾದೆ, ಪಿಳುಕುಳ 4 ಸೆಕ್ಷನ್ ಇದೆ. ಅದರಲ್ಲಿ STP ಮತ್ತೆ 2 ವೆಟ್ ಸೆಕ್ಷನ್ ಬರುತ್ತೆ. ಅದರಲ್ಲಿ ಒಟ್ಟು 30 ಮಂದಿ ಲೇಬರ್. ಸುರತ್ಕಲ್ ಅಲ್ಲಿ ಸುರತ್ಕಲ್ ಪಾಂಡೇಶ್ವರ, ಸುರತ್ಕಲ್ ಮತ್ತೆ ಕುದ್ರೋಳಿ ಸೇರಿ ಒಟ್ಟು 19 ಮಂದಿ. ಈ ಸಿಟಿ ದಿವಸದಿಂದ ದಿವಸ ಬೆಳೀತಾ ಉಂಟು, ಸಿಟಿ ಬೆಳೀತಾ ಉಂಟು, ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ನಿಮ್ಮ ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ. ಇವಾಗ ಸ್ಮಾರ್ಟ್ ಸಿಟಿಗೆಲ್ಲ ಖರ್ಚು ಮಾಡ್ತಿದ್ದಾರೆ, ಆದ್ರೆ ಅದರಲ್ಲಿ ದುಡಿಯೋ ಕಾರ್ಮಿಕರಿಗಿಲ್ಲ. ಸ್ಮಾರ್ಟ್ ಸಿಟಿಗೆ ಮುಖ್ಯವಾಗಿ ನಾವೇ ಇರೋದು. ಸಭೆ ಕ್ಲೀನ್ ಇಲ್ಲ ಇದ್ರೆ ಸ್ಮಾರ್ಟ್ ಸಿಟಿ ಹೇಗೆ ಆಗ್ತದೆ? ಸ್ವಚ್ಛ ಭಾರತ ನಮ್ಮಿಂದಾಗೆ ಸ್ವಚ್ಛ ಆಗ್ತದೆ, ಆದ್ರೆ ಸ್ವಚ್ಛ ಮಾಡುವವರಿಗೆ ಬೆಲೆ ಇಲ್ಲ. ಇಲ್ಲಿ ಇವರು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಹಾಗೆ ಕೊಡಿ, ಈಗ ಈ 12,000 ಸಂಬಳದಲ್ಲಿ ನಾವು ಯಾವ ವಿದ್ಯಾಭ್ಯಾಸ ಕೊಡುದು? ರೇಷನ್ಗೆ ಕೊಡುದ, ಮನೆ ಬಾಡಿಗೆ ಕೊಡುದ, ನಮ್ಮ ಜೀವನ ಸಾಗಿಸುವುದ? ಈಗ ಅದೇ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಅಥವಾ ನಿಮಗೆ ಬೇರೆ ಏನಾದರೂ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಿ ಕೊಡ್ತಾರಾ? ಇಲ್ಲ, ಏನಿಲ್ಲ. ಬರೇ ದುಡ್ದ್ರೆ ಸಂಬಳ, ಕಾಯಿಲೆ ಬಿದ್ರೆ, ದೊಡ್ಡ ಕಾಯಿಲೆ ಬಿದ್ರೆ ESI, ಕಾಯಿಲೆ ಬಿದ್ರೆ ಇಲ್ಲ, ಏನಿಲ್ಲ. ಹಬ್ಬದ ದಿನದಲ್ಲಿ ರಜೆ ಇಲ್ಲ, ನಿರಂತರ ಕೆಲಸ. ಆದಿತ್ಯವಾರ ಕೆಲಸ ಮಾಡಿದ್ರೆ ನಿಜವಾಗಿ ಆದಿತ್ಯವಾರ ರಜೆ ಕೊಡ್ಬೇಕು, ಅದರ ಸಂಬಳ ಹಾಕ್ಬೇಕು ಗುತ್ತಿಗೆದಾರರು. ಇದು ಆದಿತ್ಯವಾರ ರಜೆ ಮಾಡಿದ್ರೆ ಸಂಬಳ ಇಲ್ಲ, ಆದಿತ್ಯವಾರ ಒಂದು ಬಂದ್ರೆ ಕೂಡ ನಮ್ಗೆ ಡಬಲ್ ಸಂಬಳ ಅಂತ ಇಲ್ಲ, ಎಕ್ಸ್ಟ್ರಾ ಇಲ್ಲ, ಸ್ಯಾಲರಿ ಅಂತ ಇಲ್ಲ, ಬೋನಸ್ ಇಲ್ಲ. ಬೋನಸ್ ಟೆಂಡರ್ ಮುಖಾಂತರ ಇಲ್ಲಿ ಇದು ಮಾಡ್ತಾರೆ. ಟೆಂಡರ್ ಇದ್ರಲ್ಲಿ ಲೆಟರ್ ಅಲ್ಲಿ ಉಂಟು ಬೋನಸ್ ಕೊಡ್ಬೇಕು, ಆದ್ರೆ ಬೋನಸ್ ಇಲ್ಲ, EL ಇಲ್ಲ. ನಾವು ಅವತ್ತು ಬೇಡಿಕೆ ಮಾಡಿ ಪ್ರತಿಭಟನೆ ಮಾಡಿ ಬೇಡಿಕೆ ಕೊಟ್ಟಿದ್ದೇವೆ, ನಮಗೆ ಕ್ಯಾಂಟೀನ್ ವ್ಯವಸ್ಥೆ ಮಾಡ್ಬೇಕು ಅಂತ. 2 ದಿವಸ ಮಾಡಿದ್ರು STP ಅಲ್ಲಿ, 2 ದಿವಸ ಅಲ್ಲಿ ಆಯ್ತು, ಅದು ಸ್ಟಾಪ್ ಆಯ್ತು. ಕೆಲವು ಕಡೆ ಇದು ಟಾಯ್ಲೆಟ್ ಇಲ್ಲ, ದುಡಿಯುವವರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಒಂದು ವಿಶ್ರಾಂತಿ ಕೊಠಡಿ ಇಲ್ಲ, ಯಾವ್ದು ವ್ಯವಸ್ಥೆ ಇಲ್ಲ. ಇಲ್ಲ, ನಾವು ಯಾರ ಜನ ಮಹಾನಗರ ಪಾಲಿಕೆಯಲ್ಲಿ ಕೇಳಿದ್ರೆ ನಮ್ ಜನ ಅಲ್ಲ ಅಂತ, ಗುತ್ತಿಗೆದಾರರು ಹೇಳಿದ್ರೆ ಅದು ನಮ್ಮ ಜನ ಅಲ್ಲ ಅಂತ. ಗುರುತಿನ ಚೀಟಿ ಇಲ್ಲ, ಮತ್ತೆ ಗಂಬೂಟು ಆಗ್ಲಿ ಗ್ಲೌಸ್ ಆಗ್ಲಿ ಕೊಡ್ತಾರೆ, ನಾವು ಕೇಳ್ಬೇಕು, ಕೇಳಿದ್ರೆ ಮಾತ್ರ ಕೊಡ್ತಾರೆ. ಮತ್ತೆ ಯಾರಾದ್ರೂ ಅಧಿಕಾರಿಗಳು ಮೇಲ್ಗಡೆಯಿಂದ ಅಧಿಕಾರಿಗಳು ಬಂದ್ರೆ ಬರ್ತಾರೆ, ಗ್ಲೌಸ್ ಹಾಕಿ ಅದಕ್ಕೆ ಆವಾಗ ಕೊಡ್ತಾರೆ. ಮೇಲಿಂದ ಅಧಿಕಾರಿ ಚೆಕಪ್ ಬರ್ತಾರೆ ಅಂತ ಹೇಳಿದ್ರೆ, ಇನ್ಸ್ಪೆಕ್ಷನ್ ಬರ್ತೆ ಅಂತಿದ್ರೆ ರಬಕ ಎಲ್ಲರೂ ತಂದು ಕೊಡ್ತಾರೆ, ಗನ್ ಬೂಟ್ ಕೊಡ್ತಾರೆ, ಗ್ಲೌಸ್ ಕೊಡ್ತಾರೆ, ಮಾಸ್ಕ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇಲ್ಲಾಂದ್ರೆ ಯಾರದಿಲ್ಲ, ನಾವೇ ತಗೊಳ್ಳೋ ಹಾಕ್ಬೇಕು. ಮತ್ತೆ ಈಗ ರೋಡ್ ಅಲ್ಲಿ ಕೆಲಸ ಮಾಡುವಾಗ ವಾಹನದವರು ಯಾವ ರೀತಿ ಬರ್ತಾರೆ ಅಂತ ನಮ್ಗೆ ಮಾತ್ರ ಗೊತ್ತು, ಭದ್ರತೆ ಅಂತ ಇಲ್ಲ. ಸತ್ರ ಹೋಯ್ತು, ಇದರ ಇಷ್ಟು ಮಂದಿ ತುಂಬಾ ಮಂದಿ ಡೆತ್ ಆದ್ರು, ಅವರಿಗೊಂದು ಮಾನವೀಯತೆ ದೃಷ್ಟಿಯಿಂದ ಏನಿಲ್ಲ, ಅವನ ದುಡ್ಡಿನ ಸಂಬಳ ಪರಿಹಾರ ಏನಿಲ್ಲ. ಅವ್ರು ಹೇಳ್ದಾಗೆ ಒಂದು ಸಿಸ್ಟಮ್ ಹೇಗಂದ್ರೆ, ಈಗ ಒಂದು 1ನೇ ತಾರೀಕಿಂದ 15ನೇ ತಾರೀಕು ಒಬ್ಬ ದುಡಿತಿದೀವಿ ನಾವು, ಒಂದು ರೋಡಲ್ಲಿ ಏನಾದ್ರು ಆಯ್ತು 15ನೇ ತಾರೀಕಿಗೆ, ಹಾಗೆ ಏನಾದ್ರು ಡೆತ್ ಆಯ್ತು, ಸಿಸ್ಟಮ್ ಏನ್ ಹೇಳ್ತಾರೆ ಅಂದ್ರೆ, ಅವನು 1ರಿಂದ 15ನೇ ತನಕ ಬಂದಿದ್ದಾನೆ, 15ನೇ ತಾರೀಕು ಸ್ಯಾಲ್ರಿ ಕೊಡುವ, ಆಯ್ತು ಮುಗೀತಲ್ಲಿಗೆ. ಅಂದ್ರೆ ಅವನು ಸತ್ತದಾಯ್ತು, ಅವನು ಫ್ಯಾಮಿಲಿಗೆ ಅದು ಏನು ಇಲ್ಲ. ಈ ತರ ಸಿಸ್ಟಮ್ ಉಂಟು ಈಗ. ಕನಿಷ್ಠ ಮಾನವೀಯತೆ ಇಲ್ಲ, ಅದು ಒಂದು ಹೇಳು ಸರ್. ಒಂದು ವಿಮೆ ಬೇರೆ ಏನಿಲ್ಲ, ಮಾನವೀಯತೆ ದೃಷ್ಟಿಯಿಂದ ಒಂದು ವರ್ಷ ಇಂಕ್ರಿಮೆಂಟ್ ಮಾಡ್ತಾರೆ, ಅದು ಇಲ್ಲ. ಸಮಾನ ವೇತನ ಅಂತ ಈಗ ಗೌರ್ಮೆಂಟ್ ಹೇಳ್ತಾರೆ, BJP ಸರ್ಕಾರ ಇಲ್ಲ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ, ಸಮಾನ ವೇತನ ಅಂತ ಹೇಳ್ತಾರೆ. ಯಾಕೆ ನಮ್ಗೆ ಅದು ಸಿಗಲ್ಲ? ನಮ್ಮ ಮುಖ್ಯವಾದ ಪ್ರಶ್ನೆ ಅದೊಂದು, ಸಮಾನ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ, ಆದ್ರೆ ನಮಗೆ ಯಾವ್ದು ಶಾಸಕರಾಗ್ಲಿ ಅಲ್ಲ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ ಅದನ್ನು ಯಾಕೆ ನಮ್ಮ ಇದಕ್ಕೆ ನಾವು ಕೇಳಿದಾಗ ಅದು ನಿಮ್ಮ ಅಂಡರ್ ಬರೋದಿಲ್ಲ. ಮತ್ತೆ ಯಾರಿಗೆ ಮಾಡಿದ್ದು ಸಮಾನ ವೇತನ? ಮತ್ತೆ ಯಾರಿಗೆ ಮಾಡಿದ್ದು? ಯಾರಾದ್ರೂ ನಿಮ್ಗೆ ಸಂಬಳ ಎಷ್ಟಿದೆ, ವೇತನ ಎಷ್ಟಿದೆ ಅಂತ ಕೇಳಿದ್ರೆ ನಮ್ಗೆ ಹೇಳಿಕೆ ಹೊರಗೆ ನಾವು ಹೇಳ್ತಾರೆ, ನೀವು ಕಾರ್ಪೊರೇಷನ್ ಅವರು ಒಳ್ಳೆ ಸಂಬಳ ಇರ್ಬೋದು, ಒಳ್ಳೆ ಫೆಸಿಲಿಟಿ ಇರ್ಬೋದು, ಸಂಬಳ ಇದೆ. ನಾವು ಹೇಳುವಾಗ ನಮ್ಗೆ ಅಲ್ಲಿ ಗ್ಲಾಸ್ ತೊಳೆಯುವವನಿಗೆ 15-16 ಸಾವಿರ ಸಂಬಳ ಇದೆ. ನಾವು ಎಷ್ಟೋ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿದ್ದೇವೆ. ಬೆಳಿಗ್ಗೆಯಿಂದ ಒಂದು 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಮಗೆ ಬರೀ 12 ಸಾವಿರ. ಅದರಲ್ಲಿ ಕೂಡ ರಾಜ್ಯ ಮಾಡಿದ್ರೆ ಇಲ್ಲ. ಈಗ ನೀವು ಹೇಳಿದ ಹಾಗೆ ಈಗ ಸರ್ಕಾರದ ಬೇರೆ ಬೇರೆ ಸೌಲಭ್ಯಗಳೆಲ್ಲ ಇದಾವೆ ಅಲ್ವಾ? ನಿಮಗೆ ಅಥವಾ ನಿಮ್ಮ ಪರಿವಾರಕ್ಕೆ, ನಿಮ್ಮ ಕುಟುಂಬಕ್ಕೆ ಏನಾದ್ರೂ ಸೌಲಭ್ಯಗಳು ಸಿಗ್ತದಾ? ಯಾರಾದ್ರೂ ಮಾಡಿಕೊಟ್ಟಿದಾರಾ? ಇಲ್ಲ, ESI ಒಂದು ಬಿಟ್ಟು ಎರಡನ್ನು ಬಿಟ್ಟು ನಮ್ಗೆ ಯಾವುದೇ ಇಲ್ಲ. ಬೇರೆ ಸರ್ಕಾರದ ಸುಮಾರು ಯೋಜನೆಗಳೆಲ್ಲ ಜಾಹೀರಾತುಗಳೆಲ್ಲ ಬರ್ತಾ ಇರ್ತದೆ ಅಲ್ವಾ? ಅದೇ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಅದು ಜಾಹೀರಾತಿಗೆ ಮಾತ್ರ ಸೀಮಿತ.
ಜಾಹೀರಾತಿಗೆ ಮಾತ್ರ ಸೀಮಿತವಾಗಿದೆ ಹೊರತು ಒಂದು ಬ್ಯಾಂಕ್ ಕಾರ್ಮಿಕರಿಗೆ ಅದು ಅನ್ವಯ ಆಗುದಿಲ್ಲ. ಈಗ ಬ್ಯಾಂಕ್ ನ ಒಂದು ಸಿಸ್ಟಮ್ ಮುಷ್ಕರ ಮಾಡಿದೆ ಅಂದ್ರೆ ಎಲ್ಲ ಹೇಳ್ತಾರೆ, ಎಲ್ಲರೂ ಬರ್ತಾರೆ, ಅವರಿಗೆ ಬೇಕಾದ ಫೆಸಿಲಿಟಿ ಕೊಡ್ತಾರೆ. ಅದೇ ನಾವೊಂದು ಏನಾದ್ರು ಮಾಡಿದ್ರೆ ನಮ್ಮ ಮೇಲೆ ಪ್ರಶ್ನೆ, ನೀವು ಯಾಕೆ ಮಾಡಿದಿರಿ, ಹೋಗಿ ಕೆಲಸ ಮಾಡಿ. ಲಾಸ್ಟ್ ಏನಾಗುದಿಲ್ಲ ಅಂದ್ರೆ ನೀವು ಈಗ ಕೆಲಸ ಮಾಡಿದ್ರೆ, ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಕೆಲಸದಿಂದ ತೆಗಿತೇವೆ, ಮೊನ್ನೆ ಆಗಿದೆ ಕೆಲಸದಿಂದ ತೆಗಿತೇವೆ ಅಂತ, ಬೇರೆ ಜನ ಆಗ್ತೇವೆ ಅಂತ ಹೆದರಿಸ್ತಾರೆ. ಗುತ್ತಿಗೆದಾರರಿಗೆ ನಮ್ಮ ಸೌಲಭ್ಯ ನಾವು ಕೇಳುವಂತಿಲ್ಲ. ಗುತ್ತಿಗೆದಾರರಿಗೆ ಮೊನ್ನೆ ಸರ್ ನಮ್ದು ಇಂತ ಬೇಡಿಕೆ ಇದೆ, ಒಂದು ಲೆಟರ್ ತಗೊಳ್ಳಿ ಅಂದ್ರೆ ನನಗೆ ಕೊಡ್ಬೇಡಿ, ನೀವ್ ಏನಿದ್ರು ಅಲ್ಲಿ ಕೊಡಿ, ಬೇಡಿಕೆ ಲೆಟರ್ ತಗೊಳ್ಳಿಕ್ಕೆ ಅವ್ರು ತಯಾರಿಲ್ಲ. ನೋಡಿ ನೋಡಿ ನೋಡಿ, ಓಕೆ 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 ವೀಕ್ಷಕರೇ, ನೋಡಿ ಎಂತ ಒಂದು ಯಾತನೆಯ ಬದುಕು, ವೃತ್ತಿಯ ಸಂದರ್ಭದಲ್ಲಿ ನಡೀತಾ ಇರೋ ಶೋಷಣೆ ಅನ್ನು ಅಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಮತ್ತೆ ರಿಪೀಟ್ ಮಾಡುವಂಥದ್ದು, ನೀವು ನಿಮ್ಮ ನೆಚ್ಚಿನ ನಾಯಕರುಗಳಿಗೆ, ನಿಮ್ಮ ನೆಚ್ಚಿನ ಜನಪ್ರತಿನಿಧಿಗಳಿಗೆ ಕನಿಷ್ಠ ಇವರ ಕಷ್ಟ ನೋವಿನ ಬಗ್ಗೆ ಮನವರಿಕೆ ಮಾಡಿ. ಯಾಕಂದರೆ ಇವರ ಬದುಕಿನ ಬಗ್ಗೆ, ಇವರ ವೃತ್ತಿಯ ಬಗ್ಗೆ ಏನಾದರೂ ಸಣ್ಣ ಪರಿವರ್ತನೆ ಆದರೂ ಆಗಲಿ. ಸೊ ಇವರ ಜೊತೆಗೆ ಇನ್ನಷ್ಟು ಮಾತನಾಡಲಿಕ್ಕಿದೆ. ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ನ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇ ಒಳಚರಂಡಿ ದುರಸ್ತಿ ಕಾರ್ಮಿಕರ ಪಾಡು ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಇವತ್ತು ನಾವು ಮಂಗಳೂರು ಮಹಾನಗರ ಪಾಲಿಕೆ MCC ವರ್ಕರ್ಸ್ ಯೂನಿಯನ್ನ ಉಪಾಧ್ಯಕ್ಷರಾಗಿರುವಂಥ ರಾಜೇಶ್ ಪೆರ್ನಾಜೆ ಅವರು, ಮತ್ತು ಅದೇ ಯೂನಿಯನ್ ಸದಸ್ಯರಾಗಿರುವಂಥ ಸಂತೋಷ್ ಅವರು, ಮತ್ತು ಅದೇ ಯೂನಿಯನ್ನ ಸದಸ್ಯರಾಗಿರುವಂಥ ರವೀಂದ್ರ ಅವರು ಜಿಲ್ಲಾ ದಸಂಸ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಮೂರು ಮಂದಿ ಕೂಡ ಏನು ಸಮಾಜದ ಕಟ್ಟಕಡೆಯ ಕಾರ್ಮಿಕರು. ಅವರ ಪರವಾಗಿ ಬಹುಶಃ ನಮ್ಮ ನಾಗರಿಕ ಸಮಾಜ, ನಮ್ಮ ನಾಯಕರುಗಳು, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಅಧಿಕಾರಿಗಳು ತುಂಬ ಕಾಳಜಿಯಿಂದ ಕೆಲಸ ಮಾಡಬೇಕಾಗಿತ್ತು, ಅಥವಾ ಅವರ ಪರವಾಗಿ ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕಾಗಿತ್ತು. ಆದರೆ ಅಂಥ ಯಾವ ಸೌಲಭ್ಯಗಳು ಅಥವಾ ಅವರ ಬಗ್ಗೆ ಯಾವ ರೀತಿಯ ಕಾಳಜಿಗಳು ಸಿಗ್ತಾ ಇಲ್ಲ ಅನ್ನೋದನ್ನು ಅವರು ಭಾರಿ ಬಹಿರಂಗವಾಗಿ ಇಲ್ಲಿ ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ. ಸೊ ನಾನು ಮತ್ತೆ ಈ ಒಂದು ಸಂವಾದವನ್ನು ಮುಂದುವರಿಸುವ ಸಂದರ್ಭದಲ್ಲಿ ನಾನು ಮೂರು ಮಂದಿಗೆ ಕೇಳುವಂಥದ್ದು, ನೀವು ಕೆಲಸ ಮಾಡುವಂಥ ಆ ಒಂದು ಜಾಗ ಅಥವಾ ವ್ಯಾಪ್ತಿಯಲ್ಲಿ ಯಾವ ರೀತಿಯ ತೊಡಕುಗಳು, ಯಾವ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಿ, ಕೆಲಸ ಮಾಡುವ ಪರಿಸ್ಥಿತಿ ಯಾವ ರೀತಿ ಇರ್ತದೆ? ಒಂದೇನಂದ್ರೆ ಈಗ ಡ್ರೈನೇಜ್ ಬ್ಲಾಕ್ ತೆಗಿತೇವೆ, ಅದು ನಮ್ಗೆ ಗ್ಲೌಸ್ ಕೊಡಲ್ಲ, ಬರೀ ಕೈಯಲ್ಲಿ ಮುಟ್ಬೇಕು. ಏನಾದ್ರೂ ಹೋಟೆಲ್ಗೆ ಹೋದ್ರೆ ಅಲ್ಲಿ ಸ್ಯಾನಿಟೈಸರ್ ಆಗಿ, ಈಗ ಸ್ಯಾನಿಟೈಸರ್ ಬಂದಿದೆ, ಈ ಕೊರೋನಾದಿಂದ ಸ್ಯಾನಿಟೈಸರ್ ಬಂದಿದೆ. ಅದಕ್ಕಿಂತ ಮುಂಚೆ ಒಂದು ಸೋಪ್ ಆಗ್ಲಿ, ಸೋಪಿನ ವ್ಯವಸ್ಥೆ ಆಗ್ಲಿ ಏನಿಲ್ಲ. ಕೊಡ್ತಾರೆ ನಮ್ಗೆ, ಸ್ನಾನ ಮಾಡ್ಲಿಕ್ಕೆ ಕೊಡ್ತಾರೆ, ಅದನ್ನ ಎಲ್ಲ ಕಡೆ ತಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಏನಿಲ್ಲ. ಅದೇ ಕೈಯಲ್ಲಿ ಊಟ ಮಾಡ್ಬೇಕು. ಅದರಿಂದ ನಮ್ಗೆ ಯಾವ ಕಾಯಿಲೆ ಬರುತ್ತಂತ ಹೇಳಿಕ್ಕೆ ಆಗಲ್ಲ. ನಮ್ಗೆ ನಮ್ಮದು ಅರ್ಧ ಆಯುಷ್ ಮುಗ್ದಿದೆ ಇದರಿಂದ. ಡ್ರೈನೇಜ್ ಸ್ಮೆಲ್ ಹೇಗುಂಟು ಗೊತ್ತುಂಟಲ್ಲ, ನೀರು ಅದರ ಗ್ಯಾಸ್ ಹೇಗುಂಟು. ದೂರದಲ್ಲಿ ಏನು ಡ್ರೈನೇಜ್ ಇದೆ ಅಂತ ಹೇಳಿದ್ರೆ ಈಚೆ ರೋಡಲ್ಲಿ ಹೋಗ್ತಾ ಇದ್ದಾರೆ, ಮುಚ್ಚಿಕೊಂಡು ಹೋಗ್ತಾರೆ. ಆದ್ರೆ ನಾವು ಹಾಗೆ ಮಾಡುದಿಲ್ಲ, ಅದೇ ಇದ್ರನ್ನು ಸ್ವಚ್ಛ ಮಾಡ್ತೇವೆ. ಅದೇ ಇದ್ರಲ್ಲಿ ಕುತ್ಕೊಂಡು, ಈಗ ಕುತ್ಕೊಂಡು ಒಂದು ವಿಶ್ರಾಂತಿ ಕೊಠಡಿ ಸರಿ ಇಲ್ಲ, ಅಲ್ಲೇ ಕುತ್ಕೊಂಡು ಊಟ ಮಾಡ್ಬೇಕು ನಾವು. ಇವರು AC ರೂಮಲ್ಲಿ ಕುತ್ಕೊಳ್ತಾರೆ, AC ರೂಮಲ್ಲಿ ಕುತ್ಕೊಳ್ತಾರೆ, AC ಕಾರಲ್ಲಿ ತಿರುಗಾಡ್ತಾರೆ. ಇವರಿಗೆ ಬೇಕಾದಾಗ ಫೆಸಿಲಿಟಿ ಉಂಟು, ಗವರ್ಮೆಂಟ್ ಸರ್ಕಾರದ ಸೌಲಭ್ಯ ಉಂಟು ಅವರಿಗೆ. ಆದ್ರೆ ನಮ್ಮ ಬಗ್ಗೆ ಒಂದು ಕನಿಷ್ಠ ಮಾನವೀಯತೆ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ಒಂದು ಅವರಿಗೆ ಸೌಲಭ್ಯ ಮಾಡುವ ಇಂಥ ಒಂದು ಸರ್ಕಾರದ ಒಂದು ವೇತನ ಒಂದು ತೆಗೆಸಿ ಕೊಡುವಂತ ಒಂದು ಉಮೇದು ಅವರಿಗಿಲ್ಲ. ಈಗ ನಿಮ್ಮ ಬಹುಮುಖ್ಯವಾಗಿ ಆರೋಗ್ಯದ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರುವಂಥದ್ದು ಏನು, ನಿಮಗೆ 15 ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡ್ತಾರಾ ನಿಮಗೆ, ನಿಮ್ಮ ಮಕ್ಕಳಿಗೆ? ನಿಜವಾಗಿ ಅವರು ಒಂದು ದಿನ ನಿಗದಿ ಮಾಡಿ ಇಂಥ ದಿವಸ ನಿಮಗೆ ಹೆಲ್ತ್ ಚೆಕಪ್ ಇದೆ, ಎಲ್ಲ ಕಾರ್ಮಿಕರು ಬರ್ಬೇಕು. ಅದಿಲ್ಲ, ನಾವು ಕೇಳಿದ್ರೆ ನೀವೇ ನಿಂತು ಒಂದು ದಿವಸ ಫಿಕ್ಸ್ ಮಾಡಿ ಮತ್ತೆ ಹೇಳ್ತೇವೆ ನಾವು. ವರ್ಷಕ್ಕೆ ಎಷ್ಟು ಸರ್ತಿ ಮಾಡ್ತಾರೆ ಆರೋಗ್ಯ ಚೆಕಪ್? ಸಿಟಿ ಅಂತ ಹೇಳ್ತಾರೆ, ಆಮೇಲೆ ಇದು ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ. ಸ್ಮಾರ್ಟ್ ಸಿಟಿ ಹೆಸರಿಗೆ ಮಾತ್ರ, ಬೇಸಿಕ್ ಅತ್ಯಂತ ಕನಿಷ್ಠ ಸೌಲಭ್ಯ. ಸಾಮಾನ್ಯ ಊರಿನ ಸಂಘಟನೆಗಳು, ಯುವಕ ಮಂಡಳಗಳು ಏನು ವರ್ಷದಲ್ಲಿ ಒಮ್ಮೆ ಆದರೂ ಒಂದು ಆರೋಗ್ಯ ತಪಾಸಣಾ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾರೆ. ನಿಮ್ಮ ಉದ್ಯೋಗದಾತರು ಕನಿಷ್ಠ ಒಂದು ಆರೋಗ್ಯ ತಪಾಸಣೆ ಮಾಡುವಂತ ಕೂಡ ಮಾಡಲ್ವಾ? ನಿಜ ಹೇಳ್ಬೇಕಂದ್ರೆ ನಮ್ದು UGD ಸೆಕ್ಷನ್ ಅದಗೆಟ್ಟು ಹೋಗಿದೆ ಎಲ್ಲ. ಅದರಿಂದ ಬಂದ ಇದನ್ನು ನುಂಗ್ಲಿಕ್ಕೆ ಹೊರತು ನಮ್ಗೆ ಏನಿಲ್ಲ. ನಾವು ದುಡಿದ್ರೆ ಅಷ್ಟೇ. ತಿನ್ಲಿಕ್ಕೆ ಇದ್ದಾರೆ ತುಂಬಾ ಮಂದಿ, ಇಂಜಿನಿಯರ್ ಇದ್ದಾರೆ, ಎಲ್ಲ ಇದ್ದಾರೆ. ಎಲ್ಲ ಇಂಜಿನಿಯರ್ ಕೆಲಸ ಮಾಡಿಸ್ಲಿಕ್ಕೆ ಎಲ್ಲ ಇಂಜಿನಿಯರ್ ಬರ್ತಾರೆ, ಮೇಲಿನ ಮೇಲೆ ಪ್ರೆಷರ್ ಆಗ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಆದ್ರೆ ಇದರ ವಿಷಯದಲ್ಲಿ ಹೆಲ್ತ್ ಚೆಕಪ್ ಮೊನ್ನೆ ಕಮಿಷನರ್ ಹತ್ರ ನಾವು ಮನವಿ ಕೊಟ್ಟಿದ್ದೇವೆ.
ಅವರು ಹೇಳಿದ್ರು ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅಂತ, ಆದ್ರೆ ಇಷ್ಟವರೆಗೆ ಯಾರು ಬರ್ಲಿಲ್ಲ ನಮ್ಮ ಹತ್ರ. ಅವರಿಗೆ ಕೊರೋನಾದಲ್ಲಿ 5 ತಿಂಗಳು ನಾವು ಇದು ವಾಹನ ಯಾವ್ದು ವ್ಯವಸ್ಥೆ ಎಲ್ಲ ಬಂದು ಕೆಲಸ ಮಾಡಿ ಹೋಗ್ತಿದೆ. ಆ ಸಮಯದಲ್ಲಿ ಸಹ ನಮಗೊಂದು ಚೆಕಪ್, ಹೆಲ್ತ್ ಚೆಕಪ್ ಆಗ್ಲಿ ಏನು ಫೆಸಿಲಿಟಿ ಇಲ್ಲ. ಅಧಿಕಾರಿಗೆ ನಾವು ಸತ್ರೆ ಎಷ್ಟು ಬಿಟ್ಟು ಇಡೀ ಊರಿಗೆ ನಾವು ನೋಡಿರ್ಬೋದು ನೀವು ಸ್ಯಾನಿಟೈಸಿಂಗ್ ಅಂತ ಒಂದು ಬಂತು ಕೊರೋನಾ ಟೈಮಲ್ಲಿ. ಇಡೀ ಊರಿಗೆ ಹೋದ್ವಿ, ಸ್ಮಶಾನಕ್ಕೆ ಸಹ ಹೋಗಿ ಸ್ಯಾನಿಟೈಸಿಂಗ್ ಮಾಡಿದ್ವಿ. ಇಡೀ ಊರಲ್ಲಿ ಒಂದು ಬರ್ಲಿಲ್ಲ. ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ ಈ ಟೈಮಲ್ಲಿ, ಹೆಲ್ತ್ ಒಂದು ಚೆಕಪ್ ಮಾಡುವ ಅಂತದ್ದು ಯಾವುದಿಲ್ಲ. ಬೇಗ ಬಾಳ್ತಾ ಎಲ್ಲ ಕಾರ್ಪೊರೇಟರ್ಸ್ ಹೇಳ್ತಾರೆ ನಮ್ಮ ವಾರ್ಡಿಗೆ ಬಂದು ಸ್ಯಾನಿಟೈಸ್ ಮಾಡಿ, ಪಬ್ಲಿಕ್ ಫೋನ್ ಮಾಡ್ತಾರೆ, JE ಇಂಜಿನಿಯರ್ಸ್, ಕಮಿಷನರ್, ಮೇಯರ್ ಎಲ್ಲರೂ ಹೇಳ್ತಾರೆ ಇದು ವಾರ್ಡಿಗೆ ಹೋಗಿ ಸ್ಯಾನಿಟೈಸಿಂಗ್ ಮಾಡಿ, ಅದು ಮಾಡಿ ಅಂತ. ಆದ್ರೆ ಯಾರು ಕೇಳಲ್ಲ ನಿಮ್ಮ ಹೆಲ್ತ್ ಹೇಗುಂಟು, ಒಂದು ಚೆಕಪ್ ನಾವು ಸತ್ತರೆಷ್ಟು ಬಿಟ್ರೆಷ್ಟು, ಅವರಿಗೆ ತಿಂಗಳಿಗೆ ಬರೋದು ಬರತ್ತಲ್ಲ. ನಾವು ಸತ್ತರೆಷ್ಟು ಬಿಟ್ರೆಷ್ಟು ಅಂತ ಕೇಳ್ತಾ ಇದ್ದಾರೆ ನಾಗರಿಕರೇ. ನೋಡಿ, ಅವರನ್ನು ಸರ್ಕಾರದ ವತಿಯಿಂದ ಒಂದು ಗುತ್ತಿಗೆದಾರರ ಸಂಸ್ಥೆ ಅಥವಾ ಗುತ್ತಿಗೆದಾರ ಕಂಪನಿ ಕೆಲಸ ಮಾಡಿಸ್ತಾ ಉಂಟು. ಅವರಂತೂ ವರ್ಷಕ್ಕೊಮ್ಮೆನೂ ಅವ್ರದ್ದು ಹೆಲ್ತ್ ಚೆಕಪ್ ಮಾಡೋದಿಲ್ಲ. ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಗರ ಪಾಲಿಕೆನೋ ಅಥವಾ ಇನ್ನೊಂದು ಪಟ್ಟಣ ಪಂಚಾಯತೋ, ಅವರು ಕೂಡ ಇವರ ಹೆಲ್ತ್ ಚೆಕಪ್ ಮಾಡೋದಿಲ್ಲ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ನೋಡ್ತಾ ಇರುವವರಿಗೆ, ಕನಿಷ್ಠ ನಿಮ್ಮ ಏನು ಯುವಕ ಮಂಡಲನೋ ನಿಮ್ಮ ಸಂಘಟನೆಗಳ ಮೂಲಕವಾದರೂ ಕನಿಷ್ಠ ನೀವು ಎಷ್ಟು ಜನ ಎಂಪ್ಲಾಯ್ ಇದ್ದೀರಿ? 205 ಮಂದಿ ಇವರು ಕಟ್ಟ ಕಡೆ ಕಾರ್ಮಿಕರು. ನೀವು ದಿನ ನೋಡ್ತಾ ಇರ್ತೀರಿ ಇವರು ಏನು ಕೆಲಸ ಮಾಡ್ತಾರೆ ಅಂತ. ಒಂದು ಮಾನವೀಯ ಕಾಳಜಿಯಿಂದ ಆದರೂ ಇವರ ಆರೋಗ್ಯ ಚೆಕಪ್ ವರ್ಷಕ್ಕೊಮ್ಮೆ ಆದರೂ ಯಾವುದಾದ್ರೂ ಒಂದು ಆಸ್ಪತ್ರೆಯವರಾದರೂ ಮುಂದೆ ಬನ್ನಿ, ಅಥವಾ ಯಾವುದಾದ್ರೂ ಒಂದು ನಾಗರಿಕ ಸಂಘಟನೆಯವರಾದರೂ ಮುಂದೆ ಬನ್ನಿ. ಇವರ ಏನು ನಮ್ಮ ಜಿಲ್ಲಾಡಳಿತಕ್ಕೆ, ನಮ್ಮ ನಗರಾಡಳಿತಕ್ಕೆ, ನಮ್ಮ ಜನಪ್ರತಿನಿಧಿಗಳಿಗೆ, ನಮ್ಮ ಕಾರ್ಪೊರೇಟರ್ಗಳಿಗೆ ಕಪಾಳಕ್ಕೆ ಹೊಡೆದಾಗೆ ಆಗಬೇಕು. ನೀವು ಸ್ವಂತ ಮನಸ್ಸು ಮಾಡಿ ಇವರಿಗೊಂದು ಕನಿಷ್ಠ ವರ್ಷಕ್ಕೆ ಒಂದು ಹೆಲ್ತ್ ಚೆಕಪ್ ಮಾಡುವಂಥ ಕೆಲಸವನ್ನಾದರೂ ಮಾಡಿಸಿ. ಹಾಗಾದರೂ ಏನು ನಾವೊಂದು ನಾಗರಿಕ ಸಮಾಜವಾಗಿ ಕನಿಷ್ಠ ಒಂದು ಸಣ್ಣ ಒಂದು ಸೇವೆಯನ್ನಾದರೂ ಈ ಕಟ್ಟ ಕಡೆಯ ಕಾರ್ಮಿಕರಿಗೆ ಮಾಡಿದ್ದೇವೆ ಅಂತ ಆಗುತ್ತೆ. ಹೇಳಿದ್ರವರು ಜನಪ್ರತಿನಿಧಿಗಳು ಡೋಂಟ್ ಕೇರ್, ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳಿ. ರವೀಂದ್ರ ಅವರೇ, ಜನಪ್ರತಿನಿಧಿಗಳು ಹೇಳ್ಬೇಕಂದ್ರೆ ನಾವು 1 ತಿಂಗಳು ಎಲ್ಲ ಕಡೆ ಕೆಲಸ ಸ್ಥಗಿತಗೊಳಿಸಬೇಕು. ಆಗ ಓಡಿಕೊಂಡು ನಿಮ್ಮ ಮನೆ ಬಾಗಿಲು ಓಡಿಕೊಂಡು ಬರ್ತಾರೆ. ನಾವು ಕೆಲಸ ಗೊತ್ತಾಗತ್ತೆ. ಎಲ್ಲ ವ್ಯವಸ್ಥೆ ನೇರ ಹೊಣೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಕಾರ್ಮಿಕ ಇಲಾಖೆ ಇದರಲ್ಲಿ ನೇರವಾಗಿ ಶಾಮೀಲಾಗಿದೆ. ಇಷ್ಟವರೆಗೆ ಆದ್ರೆ ಅಧಿಕಾರಿಗಳು ಕಮಿಷನರ್ ಕೊಟ್ಟ ಮಾರ್ಗದರ್ಶನ ಅನುಸರಿಸಲಿಲ್ಲ, ಅದರ ಬಗ್ಗೆ ಕ್ರಮನೂ ಕೈಗೊಳ್ಳಿಲ್ಲ. 3 ಸರ್ತಿ ಹೋಗಿ ನಾವು ಕಾರ್ಮಿಕ ಇಲಾಖೆ ಮನವಿ ಕೊಟ್ಟಿದ್ದೇವೆ. ಒಂದು ಅವರಾದ್ರೆ ನಮ್ಮ ಬಗ್ಗೆ ಕೇರ್ ತಗೊಳ್ಳೋದು ಅವರು ಮಾತ್ರ, ಕಾರ್ಮಿಕ ಇಲಾಖೆ. ಆದ್ರೆ ಇಲ್ಲಿ ಕಾರ್ಮಿಕ ಇಲಾಖೆಯವರೇ ಅದನ್ನು ಇರುವುದೇ ಕಾರ್ಮಿಕರಿಗೋಸ್ಕರ. ಇಲ್ಲಿ ಇಲ್ಲಿ ಮಾತ್ರ ಮಂಗಳೂರಲ್ಲಿ ಕಾರ್ಮಿಕರೆಲ್ಲ ಇರುವುದು ಅವರ ಪರವಾಗಿ. ಮೊನ್ನೆ ಕಾರ್ಮಿಕ ಇಲಾಖೆ ಹೋಗಿ ಮನವಿ ಮಾಡಿದ್ದೆ, ನಮ್ಗೆ PF ಹಣ ಹಾಕದೆ 1 ವರ್ಷ ಆಗ್ತಾ ಬಂತಂತ. ಅದರ ಬಗ್ಗೆ ಚರ್ಚೆ ಮಾಡಿದಾರ, ಕರ್ದಿದಾರ ಏನಂತ ಅದ್ರ ಬಗ್ಗೆ ಇದಿಲ್ಲ, ನಮ್ಗೆ ಸ್ಪಂದನೆ ಇಲ್ಲ. ಕಾರ್ಮಿಕ ಅಧಿಕಾರಿಗಳೇ, ಕಾರ್ಮಿಕ ಇಲಾಖೆಯವರೇ ಇದಕ್ಕೆ ಉತ್ತರ ಕೊಡಿ. ನೀವು ಇವತ್ತಲ್ಲ ನಾಳೆ ಆದರೂ ಬಹಿರಂಗವಾಗಿ ಒಂದು ಮಾಧ್ಯಮದ ಪ್ರಕಟಣೆ ಮೂಲಕ ಆದರೂ ಉತ್ತರ ಕೊಡಿ. ಸಮಾಜದ ಕಟ್ಟ ಕಡೆಯ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂಥ ಅವರ ದುಡಿಮೆಯ ಅವರಿಗೆ ನ್ಯಾಯವಾಗಿ ಕೊಡಬೇಕಾಗಿದ್ದ ಏನು ಪ್ರಾವಿಡೆಂಟ್ ಫಂಡ್ನ ದುಡ್ಡನ್ನು ಇನ್ನೂ ಕೂಡ ಪ್ರಾವಿಡೆಂಟ್ ಫಂಡ್ ಇಲಾಖೆಗೆ ಪಾವತಿಸಲಿಲ್ಲ ಕಳೆದ 1 ವರ್ಷದಿಂದ ಇವರು ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಜವಾಬ್ದಾರಿ ಇದ್ದರೆ ಕನಿಷ್ಠ ಇನ್ನು 1 ವಾರದಲ್ಲಾದರೂ ಒಂದು ಮಾಧ್ಯಮ ಪ್ರಕಟಣೆ ಕೊಡಿ. ನಾವು ಅಂತ ಗುತ್ತಿಗೆದಾರರ ಸಂಸ್ಥೆಯಿಂದ, ಗುತ್ತಿಗೆದಾರರ ಕಂಪನಿಯಿಂದ ಇವರಿಗೆ ಸಲ್ಲಬೇಕಾದ PF ಅನ್ನೋ ಏನು ಮೊತ್ತ ಏನಿದೆ ಅದನ್ನು ಅವರವರ ಖಾತೆಗೆ ಜಮಾ ಮಾಡಿಸಿದ್ದೇವೆ ಅಂತ ಕನಿಷ್ಠ ಅಷ್ಟಾದರೂ ಮಾಡಿ ನಿಮ್ಮೊಂದು ಕರ್ತವ್ಯ ಅಥವಾ ಕರ್ತವ್ಯ ಪ್ರಜ್ಞೆ ಅಥವಾ ನಾಗರಿಕ ಪ್ರಜ್ಞೆಯನ್ನು ತೋರಿಸ್ಕೊಳ್ಳಿ. ನೀವು ಇದು ನಿಮ್ಮ ಮನೆಯವರ ಸಂಕಷ್ಟ, ಮಕ್ಕಳ ಸಂಕಷ್ಟದ ಬಗ್ಗೆ ಯಾರಾದರೂ ಯಾರಾದರೂ ಕೇಳಿದಾರ? ನಮ್ಮ ಕಿವಿಗೆ ಅಂತದ್ದು ಬೀಳಿಲ್ಲ. ನಮ್ಮ ಬಗ್ಗೆನೇ ವಿಚಾರಿಸುವುದಿಲ್ಲ, ನಮ್ಮ ಬಗ್ಗೆನೇ ವಿಚಾರಿಸುವುದಿಲ್ಲ, ಇನ್ನು ನಮ್ಮ ಮನೆಯವರ ಬಗ್ಗೆ ವಿಚಾರಿಸ್ತಾರೆ. ಯಾರು ಕೇಳ್ತಾರೆ? ನಾವು ನಮ್ಮ ದುಡಿಸ್ತಾರೆ, ಇದು ಈ ಕೆಲಸ ನಾವು ಮಾಡ್ತೀವಿ, ನಮ್ಮಗನೇ ಇದಿಷ್ಟು ಅವರಿಗೆ ಬೇಕಾದಾಗ ದುಡಿಸ್ತಾರೆ, ಆದ್ರೆ ನಮ್ಮ ಬಗ್ಗೆನೇ ವಿಚಾರ ಮಾಡುದಿಲ್ಲ. ಇನ್ನು ನಮ್ಮ ಮನೆಯವರ ಬಗ್ಗೆ ವಿಚಾರ ಮಾಡ್ತಾರೆ. ಈಗ ಕೊನೆಯದಾಗಿ ಈಗ ನೀವು ನಿಮ್ಮ ಏನು ವೇತನವನ್ನು ಏನು ನೇರ ನಿಮಗೆ ಸಿಗುವಂತ ಆಗ್ಬೇಕಂತ ಹೇಳುವಂತದ್ದ? ಮಂಗಳೂರು ಮಹಾನಗರ ಪಾಲಿಕೆಯಿಂದ ನೇರವಾಗಿ ಹೊರಗುತ್ತಿಗೆಯನ್ನು ರದ್ದುಪಡಿಸಿ ನೇರವಾಗಿ ನಮಗೆ ಅವರಿಗೆ ಎಷ್ಟು ಕೊಡ್ತಾರೆ, ಗುತ್ತಿಗೆ ಅವರಿಗೆ ಎಷ್ಟು ಬಿಡ್ ಮಾಡ್ತಾರ, ಅದರ ಬದಲು ನಮಗೆ ಕೊಡ್ಬೋದಲ್ಲ? ಅದೇ ನಮ್ಮ ಮುಖ್ಯವಾದ ಬೇಡಿಕೆ. ಒಳ್ಳೆಯ ಇದಕ್ಕೆ ಪದಕ್ಕೆ ಬರ್ತೇವೆ, ಇಷ್ಟು ದುಡ್ದಾಯಕಂದು ಸಾರ್ಥಕ ಆಗ್ತದೆ ನಮ್ಮ ಬದುಕು. ಎಷ್ಟು ಜನರ ಸೇವೆ ಮಾಡ್ತೇವೆ. ಸ್ವಚ್ಛತೆ, ಮಂಗಳೂರು ಸ್ವಚ್ಛತೆ ಯಾರಿಂದಾಗಿ ಸ್ವಚ್ಛತೆ?
ನಾವು ಈ ಕೆಲಸ ಬಿಟ್ರೆ ಯಾರು ಸ್ವಚ್ಛತೆ ಮಾಡ್ತಾರೆ? ಅಷ್ಟು ಮಾಡಿದ ನಮಗೊಂದು ಸಾರ್ಥಕತೆ ಆಗ್ತದೆ. 3-4 ದಿವಸ ನಿಲ್ಲಿಸಿದ್ದೇವೆ, ಕೆಲಸ ಸ್ಥಗಿತಗೊಳಿಸಿದ್ದೇವೆ. ಎಲ್ಲಿ ಕ್ಲಿಯರ್ ಆಗಿದೆ? ಎಲ್ಲೂ ರೋಡ್ ಅಲ್ಲಿ ರೋಡ್ ಅಲ್ಲಿ ಹೋಗ್ತು ಇತ್ತು. ಎಲ್ಲ ಜನ ಪಬ್ಲಿಕ್ ಫೋನ್, ಎಲ್ಲರೂ ಫೋನ್ ಮಾಡ್ತಾರೆ. ಯಾಕೆ ಫೋನ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಎಲ್ಲ ಕಾರ್ಪೊರೇಟ್ನವರು ಸ್ಟ್ರೈಕ್, ನಿಮ್ದು ಎಮರ್ಜೆನ್ಸಿ ಕಾರ್ಪೊರೇಟ್ನವರು ನಮಗೆ ಒತ್ತಡ ಹಾಕ್ತಾರೆ, ಬೈತಾರೆ. ನಿಮ್ದು ನೀವು ಯಾಕೆ ಸ್ಟ್ರೈಕ್ ಮಾಡುದು? ಎಮರ್ಜೆನ್ಸಿ ಸ್ಟ್ರೈಕ್ ಮಾಡಬಾರ್ದು. ಆದ್ರೆ ಯಾಕೆ ಸ್ಟ್ರೈಕ್ ಮಾಡಿದಿರಿ ನೀವು? ಏನು ನಿಮ್ಮ ಸಮಸ್ಯೆ ಏನು? ನಿಮ್ಮ ಸಮಸ್ಯೆಗೆ ಪರಿಹಾರ ನಾವು ತೆಗೆಸಿಕೊಡ್ತೇವೆ, ಅದೇ ಹೇಳುದಿಲ್ಲ ಯಾರು. ಯಾಕೆ ಸ್ಟ್ರೈಕ್ ಮಾಡೋದು? ನೀವು ಕೆಲಸ ಮಾಡ್ಬೇಕು, ನೀವು ಎಮರ್ಜೆನ್ಸಿ ವರ್ಕ್ ನೀವು ಹೋಗಿ ಮಾಡಿ. ಜಬರ್ದಸ್ತಿ ಮಾಡ್ತಾರೆ, ನಮ್ಗೆ ನಮ್ಮ ಮೇಲೆ ರೇಗಾಡ್ತಾರೆ ಅಧಿಕಾರಿಗಳು ಎಲ್ಲರೂ. ಎಲ್ಲರಿಗೂ ಗೊತ್ತುಂಟು ನಾವು ಯಾಕೆ ನಿಲ್ಲಿಸಿದೇವಂತ. ಕಾರ್ಪೊರೇಟ್ ಸ್ಥಳೀಯ ಕಾರ್ಪೊರೇಟರ್ಗಳಾಗಲಿ, ಮೇಯರ್ ಆಗಲಿ, ನೋಡ್ಲಿಲ್ಲ, ಜಿಲ್ಲಾಧಿಕಾರಿ ಎಲ್ಲರಿಗೂ ಗೊತ್ತುಂಟು ನಮ್ಮ ಇಂಥ ಬೇಡಿಕೆ ಇದೆ ಅಂತ. ಆದ್ರೆ ನಮ್ಮನ್ನು ಕರೆದು ಕೇಳಲಿಲ್ಲ, ನಮ್ಮ ಹತ್ರ ಬರ್ಲಿಲ್ಲ. ನಮ್ಮನ್ನು ಕರೆಯೋದು ಬೇಡ, ನಾವು ಆಫೀಸಲ್ಲಿ ಇರ್ತೇವೆ, ಪಂಪ್ ಹೌಸ್ ಅಲ್ಲಿ ಇರ್ತೇವೆ, ಅಲ್ಲಿಗೆ ಬಂದು ಯಾರಿಗಾದ್ರೂ ಕೇಳ್ಬೋದಿತ್ತಲ್ಲ. ಕಾರ್ಪೊರೇಟರ್ ಮಂಗಳೂರು ಸ್ಮಾರ್ಟ್ ಸಿಟಿ ಹೆಸರಿಗೆ ಮಾತ್ರ ಸ್ವಚ್ಛ ಮಂಗಳೂರು, ಸ್ವಚ್ಛ ಮಂಗಳೂರು. ಮೂಲದಲ್ಲಿ ಮಂಗಳೂರನ್ನು ಸ್ವಚ್ಛ ಮಾಡುವವರ ಕತೆ ಏನಂತ ನೀವು ಕೇಳಿದ್ರಿ, ನೋಡಿದ್ರಿ. ಸ್ವಲ್ಪ ಆದರೂ ನಿಮ್ಮ ತಲೆಗೆ ಹೋದರೆ ಅಥವಾ ಗಮನಕ್ಕೆ ಬಂದರೆ, ನಿಮ್ಮ ಸುತ್ತಮುತ್ತ ನಿಮಗೆ ಸ್ನೇಹಿತರಿರುವ, ನಿಮಗೆ ಪರಿಚಯ ಇರುವ ಜನಪ್ರತಿನಿಧಿಗಳ ಗಮನಕ್ಕೆ ತನ್ನಿ, ಮತ್ತು ಅಧಿಕಾರಿಗಳ ಗಮನಕ್ಕೆ ತನ್ನಿ. ಕನಿಷ್ಠ ಇವರ ಬದುಕಾದರೂ ಒಂದು ಅಂತಾದರೂ ಒಂದು ಸ್ಟೆಪ್ ಆದರೂ ಮೇಲಕ್ಕೆ ಹೋಗಲಿ. ಅವ್ರು ಹೇಳಿದ್ರು ನೋಡಿ, ನಮ್ಮನ್ನೇಗೂ ಕೇಳೋಕ್ಕೆ ಬರೋದಿಲ್ಲ, ಇನ್ನು ನಮ್ಮ ಮಕ್ಕಳು ನಮ್ಮ ಸಂಸಾರವನ್ನು ಕೇಳಲಿಕ್ಕೆ ಬರ್ತಾರಾ? ಅವ್ರು ಹೇಳಿದರು, ನಮಗೆ ಸರ್ಕಾರ ಟೆಂಡರ್ನಲ್ಲಿ 20-25 ಸಾವಿರ 22 ಸಾವಿರ ರೂಪಾಯಿ ತನಕ ನಮೂದಿಸಿರ್ತದೆ ಸಂಬಳ ಅಂತ. ಆದರೆ ಗುತ್ತಿಗೆದಾರರು ಅವರು ಪುನಃ ಸಬ್ ಗುತ್ತಿಗೆ ಕೊಟ್ಟು ಆಗುವಾಗ ಅದರ ಅರ್ಧ ಕೂಡ ಬರುವುದಿಲ್ಲ ಅಂತ. ಸೊ ಇಂಥ ಪರಿಸ್ಥಿತಿ ಇದೆ. ಬಹುಶಃ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ವಿಚಾರ ಇದು. ಇದಕ್ಕಿಂತ ಶಬ್ದ ಮಾತು ಬೇರೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಗರಿಕರನ್ನು ಜಾಗೃತಿ ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಂದು ತಮ್ಮ ನೋವಿನ ಬದುಕನ್ನು ಹೇಳಿಕೊಂಡ ಮತ್ತು ನಮ್ಮ ಬೇಡಿಕೆಯನ್ನು, ನ್ಯಾಯವಾದ ಬೇಡಿಕೆ ನಿಮ್ಮದು, ಅದರಲ್ಲಿ ಎರಡು ಮಾತಿಲ್ಲ, ಹೇಳಿಕೊಂಡಂಥ ರಾಜೇಶ್ ಬೆರ್ನಾಜಿ ಅವರಿಗೆ ನಾನು V4 ಸ್ಟುಡಿಯೋದ ಪರವಾಗಿ ಮತ್ತು ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದವನ್ನು ಸಹ ಸಮರ್ಪಣೆ ಮಾಡ್ತೇನೆ. ಅದೇ ರೀತಿಯಾಗಿ ರವೀಂದ್ರ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಅದೇ ರೀತಿಯಾಗಿ ಸಂತೋಷ್ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.